सदा वत्सले मातृभूमे नमस्ते सदा वत्सले मातृभूमे। ಹಲೋ ನಮಸ್ತೆ. RSS ರೈಸಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತು ನಾವು ಬಹುಶಃ ನೀವು ಕೂಡ ಗಮನಿಸಿರಬಹುದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 5 ವರ್ಷದಲ್ಲಿ 61% ಅದರ ಶಾಖೆಗಳಲ್ಲಿ ಹೆಚ್ಚಿಗೆ ಆಗಿದೆ, ಏರಿಕೆಯನ್ನ ಕಂಡಿದೆ ಅನ್ನುವಂತ ಮಾಹಿತಿ. ಬಹುಶಃ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಬಿಜೆಪಿಯ ಮಾತೃ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಒಂದು ಕಡೆಯಲ್ಲಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ ನಾವು ಪ್ರಾಥಮಿಕ ಸದಸ್ಯತ್ವ ಅಥವಾ ನಮ್ಮ ಸದಸ್ಯತ್ವ ಅಭಿಯಾನವನ್ನ ಮಾಡ್ತಾ ಹೋಗ್ತೀವಿ ಅಂತ ಅವರು ಅಬ್ಬರದಿಂದ ಹೇಳಿಕೊಂಡು ತಿರುಗಾಡಿದ್ರೆ, ಬಟ್ RSS ಏನಿದೆ, ಹೇಳದೆಯೇ ಅಥವಾ ಸುದ್ದಿ ಮಾಡದೆಯೇ ಪ್ರಚಾರ ಪಡ್ಕೊಳ್ಳದೆಯೇ ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಸಂಘಟನೆಯಾಗಿ ಬೆಳೆದಿದೆ, ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸಂಘಟನೆಯಾಗಿ RSS ಬೆಳೆದಿದೆ. ಸೊ ಇದಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಚರ್ಚೆ ಆಗಬೇಕಾದಂತ ಸಂಗತಿ ಅಂತ ನಾವು ಭಾವಿಸ್ತೇವೆ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ RSS ಅನ್ನ ಒಂದು ಕಡೆಯಲ್ಲಿ ಬಿಜೆಪಿಯವರು ದೇಶಭಕ್ತ ಸಂಘಟನೆ ಅಂತ ಕರೆದ್ರೆ, ಕಾಂಗ್ರೆಸ್ ಮತ್ತು ಉಳಿದ ಪಾರ್ಟಿಗಳು ಏನಿದಾವೆ ಅಥವಾ ಪ್ರಗತಿಪರರು ಬುದ್ಧಿಜೀವಿಗಳು ಪದೇ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ, ಟೀಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಟೀಕೆಗಳನ್ನೆಲ್ಲ ಮೀರಿಸಿ RSS ಯಾಕೆ ಬೆಳೀತಾ ಇದೆ, ಇದು ಇವತ್ತಿನ ಇಶ್ಯೂ ನಾವು ತೆಗೆದುಕೊಂಡಿರುವಂತದ್ದು. ಇಬ್ಬರು ಅತಿಥಿಗಳು ನಮ್ಮ ಜೊತೆಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಒಬ್ಬರು ಕಾಂಗ್ರೆಸ್ನ ಕಡೆಯಿಂದ ಮಾತಾಡೋದಕ್ಕೆ ಕಿಶನ್ ಹೆಗ್ಡೆ ಕೊಳ್ಕೆಬೈಲ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಕಿಶನ್ ಹೆಗ್ಡೆ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮತ್ತೊಬ್ರು RSS ನ ಅಭಿಮಾನಿಯಾಗಿ ನಮ್ಮ ಜೊತೆಗೆ ನಮ್ಮ ಡಿಸ್ಕಷನ್ ಅಲ್ಲಿ ಭಾಗವಹಿಸ್ತಾರೆ. ಸುನಿಲ್ ಕುಲಕರ್ಣಿ ಅವರು ಮಾತಾಡ್ತಾರೆ. ಸುನಿಲ್ ಕುಲಕರ್ಣಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮ್ಮನ್ನೇ ಮಾತಾಡಿಸಬೇಕು. ಹೇಳಿ. ಪ್ರತಿ ಬಾರಿ ದೇಶದಲ್ಲಿ ಯಾವುದೇ ಇಶ್ಯೂ ಆದಾಗ ಮೊದಲ ಟಾರ್ಗೆಟ್ ನಿಮ್ಮ ನಾಯಕರಿಗೆ UPA ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಾಗ ಮೊದಲ ಟಾರ್ಗೆಟ್ ಆಗ್ತಾ ಇದ್ದಂಥದ್ದು RSS. ಬಟ್ ಇವತ್ತು ನೋಡಿದ್ರೆ ದೇಶದ ಜನ RSS ಅನ್ನ ಬಯಸ್ತಾ ಇದ್ದಾರೆ. ಏನ್ ಅನ್ಸುತ್ತೆ? ಸದಸ್ಯತ್ವ ಸಂಖ್ಯೆ ಅಥವಾ ಶಾಖೆಗಳ ಸಂಖ್ಯೆ, ಅವರ ಸಂಘಟನೆಗಳ ಬಗ್ಗೆ ಪ್ರತ್ಯೇಕ ಗೌರವಾಧಾರಗಳಿದೆ, ಅದು ಪ್ರತ್ಯೇಕ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳ್ತೇನೆ ಅಥವಾ ಸೂಕ್ತ ಸಮಯದಲ್ಲಿ ಹೇಳ್ಬೋದು. ಸಂಖ್ಯೆ, ಸದಸ್ಯತ್ವ ಸಂಖ್ಯೆ ಯಾ ಶಾಖೆ, ಅವರು ಸಂಖ್ಯೆ ಅನ್ನೋದಕ್ಕಿಂತಲೂ ಬಹುಶಃ ನನ್ನ ಶಾಖೆಗಳಿಗೆ ಅವರ ಮಹತ್ವ. ನಾನು ಕೇವಲ RSS ಬಿಜೆಪಿ ಬಗ್ಗೆ ನಾನು ಹೇಳಲ್ಲ, ವಿಶ್ವ ಹಿಂದೂ ಇಲ್ಲ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಬಜರಂಗ ದಳ ಕನಿಷ್ಠ ಅಂಕಿಅಂಶ ಇವತ್ತು ಇರುವಂತದ್ದು ಕೇವಲ RSS. ಆದ್ರೆ ಬಜರಂಗ ದಳ ಮತ್ತು ಅವರ ಉಗ್ರಗಾಮಿ ಸಂಘಟನೆಗಳು, ಬಜರಂಗ ದಳ ಅಥವಾ ಇನ್ನೊಂದೇನಿದೆ ಅದಕ್ಕೂ RSSಗೂ ಸಂಬಂಧ ಇದೆ ಅಂತ ಅವ್ರು ಹೇಳಿದ್ರೆ ನಂದು ಆಕ್ಷೇಪ ಇಲ್ಲ, ನಾನು ಹೇಳಲಿಕ್ಕೆ ಹೋಗುದಿಲ್ಲ. ನನಗೆ ಅದು ಪ್ರತ್ಯೇಕ ಸಂಘಟನೆಗಳು, ಅದರದ್ದೇ ಆದ ಥಿಯರಿಗಳಿರ್ಬೋದು, ಅದು ಬೇರೆ. ಅಲ್ಲ, ನಿಮಗೆ RSS ಕೂಡ ಟಾರ್ಗೆಟ್ ಆಗ್ತಾ ಇತ್ತು. RSS ಬೆಳೆದಿದೆ. ನಾನು ಹೇಳಲಿಕ್ಕೆ ಹೊರಟಿದ್ದೇನೆ, ಅವರ ಸಂಖ್ಯೆಗಳು, ಶಾಖೆಯ ವೈಯಕ್ತಿಕ ಸಂಖ್ಯೆಗಳು ಹೆಚ್ಚಳದಿಂದ ಅವರ ಕರ್ತವ್ಯಗಳು ಅಥವಾ ಜವಾಬ್ದಾರಿಗಳು ಹೆಚ್ಚು ಮಾಡಿಕೊಂಡಿದ್ದಾರೆ ಅಂತಕ್ಕಂಥದಕ್ಕೆ ನನ್ನ ಇದಲ್ಲ. ಅಥವಾ ಅವರು ಬೆಳೆದಿದ್ದಾರೆ, ಅದು ಅವರ ಸಂಘಟನೆಯನ್ನು ಅವ್ರು ಬೆಳೆಸಿದ್ದಾರೆ. ಅದರಿಂದ ಅವರು ಬೆಳೆದ ರೀತಿಯಲ್ಲಿ ಖಂಡಿತ ಅವರ ಸಂಖ್ಯಾಶಾಸ್ತ್ರ ಪ್ರಕಾರ ಅವ್ರು ಬೆಳೆದದ್ದು ಸರಿ ಇರ್ಬೋದು, ಅದು ಬಿಡಿ. ಆದ್ರೆ ಯಾಕೆ ಆವತ್ತು ಟಾರ್ಗೆಟ್ ಆಗ್ತಿದ್ರು ಅಂತ ನಿಮ್ಮ ಮಾತು. ಟಾರ್ಗೆಟ್ ಆಗ್ತಿದ್ರು, ಹೌದು, ಅವರು ಅದನ್ನು ಒಪ್ಕೊಂಡ್ರು. ಹಲವು ಸಂದರ್ಭಗಳಲ್ಲಿ ಪರೋಕ್ಷವಾಗಿ ಅಪ್ರತ್ಯಕ್ಷವಾಗಿ ಹಲವು ಸಂದರ್ಭಗಳಲ್ಲಿ ಪೂರಕ ಸಾಕ್ಷಿಗಳು ಸಿಕ್ತು. ಎಷ್ಟೋ ಸಂದರ್ಭದಲ್ಲಿ ಬಾಂಬ್ ಸ್ಫೋಟ ಆದಾಗ ದಿಗ್ವಿಜಯ್ ಸಿಂಗ್ ಅನ್ನುವಂತ ನಾಯಕರು RSS ನ ಬಗ್ಗೆ ಮಾತಾಡ್ತಾ ಇದ್ರು. ಇದರ ಹಿಂದೆ RSS ಇದೆ ಮಾತಾಡ್ತಾ ಇದ್ರು. ಜನ ಇವತ್ತು RSS ನ ಶಾಖೆಗಳಲ್ಲಿ ಬೆಳಗ್ಗೆ ಹೋಗಿ ಭಾಗವಹಿಸ್ತಾರೆ. ಅಲ್ಲ, ಭಾಗವಹಿಸುವುದು ಅವರ ಯಾರೇ ಆಗಿ ಶಾಖೆಗಳಲ್ಲಿ ಭಾಗವಹಿಸುವುದು ಅವರು ಬೇಕು. ಅದು ಯಾವುದೇ ಒಂದು ಸಂಘಟನೆಯಲ್ಲಿ ಅದು ನಿಷೇಧಕ್ಕೊಳಗಾಗದಿದ್ದ ಸಂಘಟನೆಗಳು, ಅದು ಯಾವುದೇ ಇರಲಿ, ಅದು ಕಾಂಗ್ರೆಸ್, ಬಿಜೆಪಿ, RSS ಅಥವಾ ಅಂತ ಸಂಘಟನೆಗಳು ಹಲವಿದೆ. ಅದು ನಿಷೇಧಕ್ಕೊಳಗಾಗುವ ತನಕವೂ ಅದು ಕಾನೂನು ರೀತಿಯ ಕಾರ್ಯನಿರ್ವಹಿಸುವ ತಂಡಗಳು. ಅದರ ಹಿಂದೆ ಯಾವುದೇ ಒಂದು ಕೃತ್ಯದ ಹಿಂದೆ ಒಂದು ಸಂಘಟನೆ ಇದೆ ಅಂತೇಳಿ ಹೇಳಿ ಆರೋಪ ಮಾಡಿದಾಗ ಅದೇನೋ ಸಾಕ್ಷ್ಯಾಧಾರಗಳನ್ನ ಇಟ್ಟುಕೊಂಡು ಅವರು ಮಾಡಿದ್ದಾರೆ. ದಿಗ್ವಿಜಯ್ ಸಿಂಗ್ ಇರ್ಬೋದು, ಯಾರೇ ಸಾಕ್ಷ್ಯಾಧಾರಗಳನ್ನ ಇಟ್ಟುಕೊಂಡು ಮಾಡಿದ್ದಾರೆ. ಅದರ ನಿರಾಕರಿಸುವ ಹಕ್ಕು ಅವರಿಗಿದೆ. ಒಂದು ಸಂಘಟನೆ 5 ವರ್ಷದಲ್ಲಿ 61% ಬೆಳೆಯುತ್ತೆ. ಶಾಖೆಗಳ ಸಂಖ್ಯೆಯಲ್ಲಿ 61% ಬೆಳೆಯುತ್ತೆ. ಪ್ರತಿದಿನದ ಶಾಖೆಗಳಲ್ಲಿ 29% ಏರಿಕೆ ಕಾಣುತ್ತೆ. ಒಂದು ತಿಂಗಳ ಶಾಖೆಗಳಲ್ಲಿ 29% ಏರಿಕೆ ಕಾಣುತ್ತೆ. ಅಂದ್ರೆ ಅರ್ಥ ಏನು ನೋಡಿ? ಅರ್ಥ ಏನು ಅಂತ ಹೇಳಿದ್ರೆ ಅದರ ಅರ್ಥ ಎಲ್ಲರೂ ಸಂಘಟನೆ ಅದ್ಭುತವಾದಂತ ಕೆಲಸವನ್ನ ಮಾಡ್ತಾ ಇರಬೇಕು, ಸಂಘಟನೆ ಅಥವಾ ನಿಮ್ಮನ್ನ ಜನ ಬಿಲೀವ್ ಮಾಡದೇ ಇರಬೇಕು. ನಮ್ಮನ್ನ ಬಿಲೀವ್ ಮಾಡುವುದಕ್ಕೂ RSS ಬೆಳೆಯುವುದಕ್ಕೂ ಸಂಬಂಧವೇ ಇಲ್ಲ. ಅದು ಅವರ ಸಂಘಟನೆ. ಅದಕ್ಕೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಕೋಟಿ ಜನ ಸೇರ್ತಾರೆ ಅಂತ ಅನ್ನೋದ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಅಳಿವು ಉಳಿವು ಉಳಿದಿಲ್ಲ, ಕೇಳುವ ಪ್ರಶ್ನೆ ಇಲ್ಲ. ಅದು ಅವರ ಸಂಘಟನೆ ಅವರು ಮಾಡ್ಕೊಳ್ತಾರೆ. ಬಿಜೆಪಿ ಅವರಿಗೆ ಸ್ಪಷ್ಟವಾಗಿ ಕೇಳುವಂತದ್ದು, RSS ಬೆಳೆಯಿತು ಅಂತಂದ್ರೆ
ಬಿಜೆಪಿ ಕೂಡ ಬೆಳೆಯಿತು ಅಂತಾನೆ ಅರ್ಥ. ಅದು ಬಿಜೆಪಿ ಬೆಳೆಯಿತು ಅದು ಹೌದಾದ್ರೆ RSS ಬೆಳೆದ್ರೆ ಬಿಜೆಪಿ ಅಲ್ಲ, ಪೊಲಿಟಿಕಲಿ ಮಾತಾಡಿ ಕಿಶನ್ ಹೆಗಡೆ ಅವರೇ, ನಾನು ಅವರನ್ನ ಅದಕ್ಕೆ ತರೋದಿಲ್ಲ. ಯಾಕೆ? ನಾನು ನಿಮ್ಮ ಹತ್ರ ಕೇಳುವಂತದ್ದು, RSS ಬೆಳೆಯಿತು ಅಂತಂದ್ರೆ ಬಿಜೆಪಿ ಬೆಳೆಯಿತು ನಾನು ಒಪ್ಪುದಿಲ್ಲ. ಯಾಕೆ? ನಾನು ಒಪ್ಪುದಿಲ್ಲ. ಸೊ ನಿಮ್ಮ ಯಾಕೆ RSS ಬಿಜೆಪಿಗೆ ಸಂಬಂಧ ಇಲ್ಲ ಅಂತ ಖಂಡಿತ ಇದೆ, ಅನ್ಕೊಳ್ತೀರಾ? ಖಂಡಿತ ಇದೆ. ಆದ್ರೆ ಎಲ್ಲಾ ಸಂದರ್ಭಗಳು ಅವ್ರು ಬೆಳೆಸ್ತಾರೆ, ಬೆಳೀತದೆ ಅಂತ ಹೇಳ್ತಕ್ಕಂಥ ನಾನು ಯಾವತ್ತೂ ಒಪ್ಪುದಿಲ್ಲ. ಎಲ್ಲ ಸರ್ವಕಾಲಿಕ ಸತ್ಯ ಅಲ್ಲ. ಯಾಕೆ ಅವ್ರಿಗೆ ಆಲೋಚನೆಗಳು ಬದಲಾಗಬಾರ್ದು? ಏನು ಬಿಜೆಪಿ ಇವ್ರು ಏನ್ ಹೇಳ್ತಾ ಇದ್ದಾರೆ, RSS ನಾವು ಶುದ್ಧರು, ಚಾರಿತ್ರ್ಯವಂತರು ಅಂತ ಹೇಳ್ತಕ್ಕಂಥ RSS ನವರು ಸಂಪೂರ್ಣ ಚಾರಿತ್ರ್ಯ ಕಳ್ಕೊಂಡಂತ ಬಿಜೆಪಿಗೆ ಬೆಂಬಲ ನೀಡ್ತಾರೆ ಅಂತೇಳಿ ಹೌದಾದ್ರೆ ಅದು ನನಗೆ ವಿಷಾದನೀಯ. ಕಿಶನ್ ಹೆಗಡೆ ಅವರಿಗೆ RSS ನ ಮೇಲೆ ಪ್ರೀತಿ ಇದೆ? ಪ್ರೀತಿ ಪ್ರಶ್ನೆ ಇಲ್ಲ, ಅದೊಂದು ಸಂಘಟನೆ. ಅದ್ರ ಬಗ್ಗೆ ದ್ವೇಷ ಮಾಡ್ತಕ್ಕಂಥ ಪ್ರಶ್ನೆ ನನ್ನ ಯಾವುದೇ ಪ್ರೀತಿಗೆ ಅತೀತನಾಗಿದೆ. ಸುನಿಲ್ ಕುಲಕರ್ಣಿ ಅವರು ಏನ್ ಹೇಳ್ತೀರಿ? ನಿಮ್ಮ ಸಂಘಟನೆ ಮೊದಲನೇದಾಗಿ ನೀವು ಪ್ರೀತಿಸುವಂತ ಸಂಘಟನೆ 61% 5 ವರ್ಷದಲ್ಲಿ ನನಗೆ ಪ್ರೀತಿ ಇರುವುದಿದೆ, ಅದು ಕಾಂಗ್ರೆಸ್ ಪಕ್ಷದ ಮೇಲೆ ಮಾತ್ರ. RSS ಮೇಲೆ ಪ್ರಶ್ನೆ ಅಥವಾ ಬಿಜೆಪಿ ಮೇಲೆ ನನ್ನ ಪ್ರಶ್ನೆ ಅಲ್ಲ. ಸರಿ, ಒಂದು ನಿಮಿಷ. ಈಗ ಸಂಘ ಬೆಳೆದಿದೆ ಅನ್ನೋದನ್ನ ನೀವು ಒಪ್ಕೊಳ್ತೀರಲ್ವಾ? ಅಲ್ಲ, ಯಾರು ಒಪ್ಕೊಳ್ದಿರೋ? ಸರಿ, ಅಲ್ಲ ಒಪ್ಕೊಳ್ತೀರ ಅದು ಪ್ರಶ್ನೆ ಅದಲ್ಲ, ಪ್ರಶ್ನೆನೇ ಇಲ್ಲ. ಹಾಗಿದ್ರೆ ಅವರು ಒಪ್ಕೊಂಡಿದ್ದಾರೆ ಸಂಘ ಬೆಳೆದಿದೆ ಅಂತ. ಯಾವುದೇ ಒಂದು ಸಂಘಟನೆ ಬೆಳೀತಿದೆ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಜನರು ಅದನ್ನ ಒಪ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಈಗ ಇವತ್ತಿನ ಜನ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಸುಮ್ಮನೆ ಒಪ್ಪೋದಿಲ್ಲ. ಮೊದಲಾದ್ರೆ ಒಂದು ಸುಳ್ಳನ್ನ ಸತ್ಯ ಮಾಡಿ ಒಂದು ಸಂಘಟನೆಯನ್ನ ಬಗ್ಗು ಬಡಿಯುವಂತಹದ್ದು ಅಥವಾ ಅದನ್ನ ಜನಕ್ಕೆ ಬಾರದ ಹಾಗೆ ಮಾಡುವಂತ ವ್ಯವಸ್ಥೆಗಳಿದ್ರು. ಇವತ್ತು ನಂಬೋದಿಲ್ಲ. ಇವತ್ತು ನೀವು ಯಾವುದೇ ಸುಳ್ಳನ್ನು ಹೇಳಿ ಅದು ಪರಾಮರ್ಶಿಸಿ ನೋಡ್ತಾರೆ ಇವತ್ತು. ಹಾಗಾಗಿ ಇವತ್ತು ಸಂಘವನ್ನ ಸಮಾಜ ಒಪ್ಕೊಳ್ತಾ ಇದೆ ಅಂದ್ರೆ ಅರ್ಥ ಅದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇವತ್ತು ಸಮಾಜ ರಾಷ್ಟ್ರಹಿತದ ಚಿಂತನೆ ಇಟ್ಕೊಂಡು ಏನ್ ಸಂಘ ಹೊರಟಿದೆ ಅದನ್ನು ಇವತ್ತು ಯುವ ಸಮುದಾಯ ಆಗ್ಲಿ ಅತ್ಯಂತ ಜಗತ್ತಿನ ಅತಿ ದೊಡ್ಡ ಯುವ ಸಮುದಾಯವನ್ನು ಹೊಂದಿದಂತಹ ರಾಷ್ಟ್ರ ನಮ್ದು. ಇಂತಹ ರಾಷ್ಟ್ರ ಇವತ್ತು ಇನ್ನು ಈ ಶಾಖೆಯಲ್ಲಿ ಸಂಖ್ಯೆ ಬದಲಾವಣೆ ಆಗ್ತಾ ಇದೆ. ಇದನ್ನು ಒಪ್ಕೊಳ್ತಾ ಇದ್ದಾರೆ ಅಂದ್ರೆ ಯುವ ಪೀಳಿಗೆ ಈ ರಾಷ್ಟ್ರದ ಒಳ್ಳೆಯತನವನ್ನು ಬಯಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಾಗಿ ಈ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಇವರು ಹೇಳಿದ ಹಾಗೆ ಸಂಘ ಬೆಳೀತಾ ಇದೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ, ಜಗತ್ತು ಒಪ್ಕೊಂಡಿದೆ ಅಂತ ಅನ್ನೋದನ್ನು ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ಪಷ್ಟವಾಗಿದೆ, ಒಳ್ಳೆ ವಿಚಾರವನ್ನು ಸಂಘ ಕೊಡ್ತಾನೆ ಬಂದಿದೆ, ಹಾಗಾಗಿ ಇನ್ನೂ ಕೊಡ್ತಾನೆ ಇದೆ, ಅದನ್ನು ಒಪ್ಕೊಳ್ತಾ ಇದ್ದಾರೆ. ಅದು ಈಗ ಅಂಕಿ ಅಂಶಗಳ ಮುಖಾಂತರ ಹೊರಗೆ ಬಂದಿದೆ ಅಷ್ಟೇ. ಮತ್ತು ಒಂದು ವಿಷಯ, ಸಂಘ ಯಾವತ್ತೂ ಪ್ರಚಾರವನ್ನು ಬಯಸಲಿಲ್ಲ, ಹಾಗಾಗಿ ನಿಮ್ಗೆ ಅಂಕಿ ಅಂಶಗಳು ಗೊತ್ತಿಲ್ಲ. ಆದ್ರೆ ಈ ರೀತಿಯ ವೇರಿಯೇಷನ್ ಈ 90 ವರ್ಷಗಳಿಂದ ಈ ಕಾರ್ಯ ನಡೀತಾ ಇದೆ. ಇದು ಇವತ್ತು ನಿನ್ನೆದಲ್ಲ. ಒಂದು ಸಂಘಟನೆ 90 ವರ್ಷದವರೆಗೆ ಹಿಂಗೆ ನಿರಂತರವಾಗಿ ಇನ್ನೂ ಮುಂಸಾಗ್ತಾ ಇದೆ ಅಂದ್ರೆ ಅರ್ಥ ಅದನ್ನ ಜನಗಳು ಒಪ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ನಿಷ್ಕರ್ಷೆಗೆ ನಾವು ಬರೋದು ಒಳ್ಳೇದಂತ ಅನ್ಸುತ್ತೆ. ಎಸ್ ಕಿಶನ್ ಹೆಗಡೆ ಅವರೇ, ಏನ ಅಂದ್ರೆ ದಿನನಿತ್ಯದ ಶಾಖೆಗಳಲ್ಲಿ 29% ಇನ್ಕ್ರೀಸ್ ಅನ್ನ ಕಂಡಿದೆ ಅನ್ನುವಂಥದ್ದು ಅಂಕಿಅಂಶ. ಒಂದು ದೇಶದ ಜನ ಬೆಳ್ಳಂಬೆಳಗ್ಗೆ ಎದ್ದು ಅಥವಾ ಸಂಜೆಯ ಹೊತ್ತು 1 ಗಂಟೆಯೋ 2 ಗಂಟೆಯೋ ಒಂದು ಸಂಘಟನೆಗೆ ಮೀಸಲಿಡ್ತಾರೆ ಅಂತ ಆದ್ರೆ ಅದು ಯಾವ ರೀತಿ ಸಂಘಟನೆ ಮೇಲೆ ಪ್ರೀತಿ ಇದೆ? ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಕೇಳಿ. ಅವರ ಸಂಖ್ಯೆ ಏನೇ ಇರಲಿ, ಇರೆಸ್ಪೆಕ್ಟಿವ್ ಆಫ್ ಮೆಂಬರ್ಶಿಪ್ ಆರ್ ಇದು ಅದು ಬೇರೆ, ಇದ್ದವರೆಲ್ಲ ಬಿಜೆಪಿ ಅಂತ ನೀವು ಭಾವಿಸಬೇಡಿ. ಸಂಘದಲ್ಲಿ ಇದ್ದವರು ಬಹುಪಕ್ಷದ ಎಲ್ಲಾ ರಾಜಕೀಯ ಚಿಂತನೆಗಳಿದ್ದವರು ಸಂಘದಲ್ಲಿ ಇದ್ದಾರೆ. ಅದನ್ನ ಯಾರು ಅಲ್ಲಗಳಿಲಿಕ್ಕಾಗ, ಅವ್ರು ಬೇಕಾದ್ರೆ ಹೇಳ್ಕೊಳ್ಳಿ, ಇದ್ದಾರೆ. ರಾಜಕೀಯೇತರ ಸಂಘಟನೆ ಅಂತೇಳಿ ಅವ್ರು ಕರ್ಸ್ಕೊಳ್ತಾರೆ, ಆದ್ರೆ ರಾಜಕೀಯಕ್ಕೆ ಬಹಿರಂಗವಾಗಿ ಬಿಜೆಪಿಯೊಂದಿಗೆ ಗುರುತಿಸ್ಕೊಳ್ತಾರೆ. ನನ್ನ ಪ್ರಶ್ನೆ ಇಷ್ಟೇ ಸರ್, ಒಂದೇ ನಿಮಿಷ ಈ ಪಾಯಿಂಟ್ ಅಲ್ಲಿ ನಾನು ಒಂದ್ಸಾರಿ ನಿಲ್ಲಿಸಬೇಕಾಗತ್ತೆ. ಹಾಗಾದ್ರೆ ಈ ಹಿಂದೆ ನಮ್ಮ ಸಂಘದ ಮೇಲೆ ಏನೇನು ಆಪಾದನೆಗಳನ್ನ ವಹಿಸಿದ್ರಿ ಅದು ಸುಳ್ಳಂತ ಆಯ್ತಲ್ಲ? ಯಾಕಂತ ಹೇಳ್ತೀನಿ, ನೀವು ಹೇಳಿದ ಮಾತಿನ ಪ್ರಕಾರ ನಾನು ಅದನ್ನ ಹೇಳ್ತೀನಿ ಯಾಕೆ ಅಂತ. ನೀವು ಹೇಳಿದ ಮಾತಿನ ಪ್ರಕಾರ ಸಂಘದಲ್ಲಿ ಕೇವಲ ಬಿಜೆಪಿಯವರು ಇಲ್ಲ ಅನ್ನುವಂತ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಹಿಡಿತದಲ್ಲಿದೆ ಅಂತ ಹೇಳಿ ಅಲ್ಲ, ಹಿಡಿತದಿಲ್ಲ, ಅದ್ರ ಮಧ್ಯದಲ್ಲಿ ಒಂದು ಸಂಘದಲ್ಲಿ ಬಿಜೆಪಿಯವರು ಮಾತ್ರ ಇಲ್ಲ ಅನ್ನುವಂಥದ್ದು ಒಪ್ಕೊಂಡಿದ್ದೀರಾ? ಇರುವುದಲ್ಲ, ಬಟ್ ಸಂಘದ ಹಿಡಿತ ಬಿಜೆಪಿ ಹತ್ರನೇ ಇದೆ. ಬಿಜೆಪಿ ಪಕ್ಷ ಜುಟ್ಟಿರುವುದು ಸಂಘದಲ್ಲಿ. ಹಿಡಿತದ ಬಗ್ಗೆ ಪ್ರಶ್ನೆ ಇಲ್ಲ. ಬಿಜೆಪಿ ಪಕ್ಷ ಜುಟ್ಟಿರುವುದು ಸಂಘದಲ್ಲಿ, ಬೇರೆಯವರು ಇದ್ದಾರೆ. ನಾನು ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ನಾನು ವಾಸ್ತವಗಳನ್ನ ಯಾವತ್ತು ಅಲ್ಲ ಅಂತ ಹೇಳಿ ವಾದ ಮಾಡ್ಲಿಕ್ಕೆ ನಾನು ಬಿಜೆಪಿ ಅವನಲ್ಲ. ಉತ್ತರ ಅವಕಾಶ ಕೊಡಿ ನನಗೆ. ನೋಡಿ, ಮೊದಲನೇ ಸಂಗತಿ ನೀವು ಹೇಳಿದ ಪ್ರಕಾರ ಬಿಜೆಪಿಯವರು ಮಾತ್ರ ಇಲ್ಲ, ಎಲ್ಲಾ ಪಕ್ಷದವರು ಸಂಘದಲ್ಲಿ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಬಾಯಿಂದ ಬಂದಿರೋ ಕಾರಣ ನನಗೆ ತುಂಬಾ ಸಂತೋಷದ ಮಾತು. ಯಾಕಂದ್ರೆ ಇದ್ದಿದ್ದು ಹೌದು, ಆದ್ರೆ ಈ ಹಿಂದೆ ಕಾಂಗ್ರೆಸ್ನವರು ಅದನ್ನು ಒಪ್ತಿರ್ಲಿಲ್ಲ, ಪಕ್ಷ ಮಾತಾಡ್ತಾ ಇಲ್ಲ ಅಂದ್ರೆ ನೀವು ಇದ್ದ ಕಾರಣ ಹೇಳ್ತಾ ಇರೋದು. ಎರಡನೇ ಸಂಗತಿ ಇಲ್ಲಿ ಇರ್ತಕ್ಕಂಥದ್ದು, ಈಗ ಬಿಜೆಪಿಯವರು ಮಾತ್ರ ಇಲ್ಲ ಅನ್ನುವಂತಹದ್ದು ಮತ್ತು ಹಿಡಿತ ಅನ್ನುವಂಥ ಪ್ರಸಂಗ ಬಂತು. ಇದು ಪರಿವಾರ ಸಂಘಟನೆ ಅಂತ ನಾವು ಕರಿತೇವೆ ಇದನ್ನ. ಪ್ರತಿಯೊಂದು ಪರಿವಾರಕ್ಕೂ ತನ್ನದೇ ಆದಂತಹ ಅಜೆಂಡಾ ಇದೆ. ಹಾಗಾಗಿ ಇದನ್ನು ಸ್ಪಷ್ಟವಾಗಿ ಮೊದಲು ಗುರುತಿಸ್ಕೊಳ್ಬೇಕಾದ್ದು ಸಮಾಜ. ಇವತ್ತು ಗುರುತಿಸುವ ಬಿಜೆಪಿ ಅಂದ್ರೆ RSS ಬಿಜೆಪಿ ಅಲ್ಲ.
ಇದು ಪರಿವಾರ ಸಂಘಟನೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರದ್ದೇ ಆದ ರೂಪುರೇಷೆಗಳಿದೆ, ಅವರದ್ದೇ ನಿರ್ಣಯಗಳನ್ನು ತಗೊಳ್ತಾರೆ. ಸಂಘ ಯಾವತ್ತೂ ಅದಕ್ಕೆ ಅಡ್ಡಿ ಆತಂಕಗಳನ್ನು ಮಾಡಲೇ ಇಲ್ಲ. ಅದನ್ನ ಮೊದಲು ಸ್ಪಷ್ಟಪಡಿಸಬೇಕಾದ ಅವಶ್ಯಕತೆ ಇಲ್ಲ. ಇವ್ರು ಏನ್ ಹೇಳಿದ್ರು ಸ್ಪಷ್ಟಪಡಿಸ್ಲಿಕ್ಕೆ ಕೊಟ್ರು, ಅದು ಬಹಳ ಸ್ಪಷ್ಟ. ಅದು ಎಲ್ಲವೂ ಹಿಡಿತ, ಬಿಜೆಪಿ ಅವರ ಹಿಡಿತ ಅನ್ನೋದು ಜುಟ್ಟಿರುವುದು RSS ನವರ ಕೈಯಲ್ಲಿ. ಬಿಜೆಪಿ ಅವರ ನಿರ್ಣಯಗಳೇನು, ಅವ್ರು 2 ಸತಿ ಉಸಿರಾಡಬಹುದು, 3ನೇ ಉಸಿರಾಟ ಬೇಕಿದ್ರೆ ಇವ್ರ ಹತ್ರ ಕೇಳಿಯೇ ಉಸಿರಾಡಬೇಕು. ಅವ್ರಿಗೆ ಉಸಿರಾಟ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನೋಡಿ, ಉಸಿರಾಟ ಅನ್ನೋದಕ್ಕೆ ಉಸಿರಾಟಕ್ಕೆ ಒಂದು ಲಿಮಿಟೇಷನ್ ಇದೆ. ನನಗೆ ಒಂದು ಕ್ಲಾರಿಫೈ ಮಾಡಿಬಿಡಿ. ರಾಹುಲ್ ಗಾಂಧಿ ಅವರು ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಸಂಘವನ್ನ ಅಟ್ಯಾಕ್ ಮಾಡಿದ್ರು. ಗಾಂಧಿ ಹತ್ಯೆ ಹಿಂದೆ ಸಂಘ ಇದೆ, RSS ಇದೆ ಅಂತ ಹೇಳಿದ್ರು. ಗೋದ್ರೋತ್ತರ ಹತ್ಯಾಕಾಂಡದಲ್ಲೂ ಕೂಡ RSS ನ ಹಾತಿದೆ ಅಂತ ನಿಮ್ಮ ನಾಯಕರು ಹೇಳ್ತಾ ಬಂದ್ರು. ಖಂಡಿತ. ಸೊ ಇಲ್ಲಿ ಪ್ರಶ್ನೆ ಇರುವಂತದ್ದು, ನೀವು ಮಾಡಿರುವಂತ ಅಪಪ್ರಚಾರಗಳೇನಿದಾವೆ, ಅಪಪ್ರಚಾರ ಅಲ್ಲ, ಅಪಪ್ರಚಾರ ಸಾಕ್ಷ್ಯಾಧಾರಗಳ ಸಹಿತ ಅದು ಅಪಪ್ರಚಾರ ಆಗುದಿಲ್ಲ. ಒಂದು ಸಂಘಟನೆ ಮೇಲೆ ಮಾಡಿರುವಂತ ಟೀಕೆ ಅಪಪ್ರಚಾರ ಆಗುದಿಲ್ಲ. ಕೂಡ ಜನ ಬಯಸಿ ಸಂಘದ ಶಾಖೆಗಳಲ್ಲಿ ಹೋಗ್ತಾರೆ ಅಂತ ನೀವು ಹೇಳಿದ್ದೇ ಸುಳ್ಳು ಅಂತಾಯ್ತು. ನೋಡಿ, ಯಾವತ್ತು ಸಾಕ್ಷ್ಯಗಳು ಸುಳ್ಳಾಗುದಿಲ್ಲ. ನಾವು ಹೇಳಿದ್ದು ಕೂಡಲೇ ಜನ. ಹಾಗಾದ್ರೆ ಮಾನನಷ್ಟ ಮೊಕದ್ದಮೆ, ಗಾಂಧಿ ಹತ್ಯೆ ಹಿಂದೆ RSS ಇದೆ ಅಂತ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ರಾಹುಲ್ ಗಾಂಧಿ ಅವರು ಯಾಕೆ ಕೋರ್ಟ್ ಅನ್ನು ಫೇಸ್ ಮಾಡ್ತಾ ಇಲ್ಲ? ಮಾಡಬಹುದು. ಸೊ ನೀವು ಮಾಡಿರುವಂತ ಟೀಕೆಗಳನ್ನ ಜನ ಒಪ್ಕೊಳ್ತಾ ಇಲ್ಲ. ಏನೋ ವಸ್ತುನಿಷ್ಠ ಟೀಕೆಗಳನ್ನ ಮಾಡಿದ್ದೆ ಹೊರತು ಯಾವುದೋ ಒಂದು ಹಾರಿಕೆ ಉತ್ತರಗಳನ್ನ ಹೇಳ್ಕೊಂಡು ಟೀಕೆ ಮಾಡಿದಂತ ಸಂದರ್ಭಗಳಿಲ್ಲ. ಈಗ ನಿಮ್ಮ ಅರ್ಥದಲ್ಲಿ ಗಾಂಧಿ ಹತ್ಯೆಯನ್ನು RSS ಮಾಡಿದಂತ ಈಗಲೂ ಒಪ್ಕೊಳ್ತೀರಾ ನೀವು? ಅಲ್ಲ, ಈಗಲೂ ಒಪ್ಕೊಳ್ಳೋದಲ್ಲ. ಅದು ಹೇಳಬೇಕಾಗಿರೋದು ಇಲ್ಲಿ ಸ್ಪಷ್ಟಪಡ ಸಮಾಜಕ್ಕೆ, ವ್ಯಕ್ತಿಗೆ ಒಂದು ಕರೆಕ್ಟ್ ಆದ ಒಂದು ನಿರ್ಣಯ. ಆತ RSS ಸದಸ್ಯ ಹೌದು ಅಲ್ಲೋದು ನೀವು ಹೇಳ್ತೀರಾ? ಅಲ್ಲ ಅಂತ ಹೇಳ್ತೀರಾ? ಒಂದು ನಿಮಿಷ. ನಾಥುರಾಮ್ ಗೋಡ್ಸೆ RSS ಸದಸ್ಯ ಅಲ್ಲ ಅಂತ ಹೇಳ್ತೀರಾ? ಹಾಗಾದ್ರೆ ಅಲ್ಲ ಅಂತ ನಾನು ಒಪ್ಕೊಳ್ತೇನೆ. ಸರಿ, ಒಂದು ನಿಮಿಷ. ಈಗ ನೀವು ಹೇಳಿದ ಪ್ರಕಾರ ಈ ದೇಶದ ಈ ದೇಶದ ನ್ಯಾಯಾಲಯಗಳಲ್ಲಿ ಕಟ್ಲೆಗಳು ನಡೀತು. ಡಾಕ್ಯುಮೆಂಟಲ್ ಎವಿಡೆನ್ಸ್. ನಾವು ಬಹುಶಃ ತಪ್ಪಿ ಮಾತಾಡಿದ್ರು ಸಂದರ್ಭದಲ್ಲಿ RSS ಅನ್ನು ನಿಷೇಧ ಮಾಡುವಂತ ಕೆಲಸ ಆಗಿದೆ. ಆ ನಂತರ ಫ್ರೀಡಂ ಪರೇಡ್ಗೆ RSS ಅನ್ನೇ ಕರೆಯುವಂತ ಕೆಲಸವನ್ನು ನೆಹರು ಅವರೇ ಮಾಡಿದ್ರು. ನಾನು ಆಗ ಒಂದ್ ಮಾತು ಹೇಳಿದೆ, ನಿಮ್ಮ ಹತ್ರ ಒಂದು ಮಾತು ಹೇಳಿದೆ, ಅವರ ನಿಲುವುಗಳು ಬದಲಾದಾಗ ಅವ್ರು ಎಲ್ಲರಿಗೂ ಅಕ್ಸೆಪ್ಟೆನ್ಸಿ ಬರ್ಬೋದು ಅವ್ರ ಪರವಾಗಿ. ಅಲ್ಲ, ಒಂದು ನಿಮಿಷ, ನಾನು ಇದಕ್ಕೊಂದು ಕ್ಲಿಯರ್ ಮಾಡೋಣ. ಈಗ ಗಾಂಧಿ ಹತ್ಯೆ ಮಾಡಿದಂತ ಏನ್ ಗೋಡ್ಸೆ ಇದ್ದಾರೆ, ಅವ್ರು RSS ನಲ್ಲಿ ಇದ್ರು, ಅದಕ್ಕೋಸ್ಕರ RSS ಗಾಂಧಿ ಅಂತ ಹೇಳಿದ್ರು. ನೀವು ಆಗ ಹೇಗೆ ಕ್ಯಾಟಗರಿಕಲಿ ಕೇಳಿದ್ರೆ ನಾನು ಕ್ಯಾಟಗರಿಕಲಿ ಕೇಳ್ತೇನೆ. ಅವರು RSS ಸದಸ್ಯ ಹೌದು ಅಲ್ವೋ, ಸಕ್ರಿಯ ಸದಸ್ಯ ಹೌದು ಅಲ್ವೋ? ಇದಕ್ಕೆ ನಾನೊಂದು ಪ್ರಶ್ನೆ ಹಾಕಿ ಉತ್ತರ ಕೊಡ್ತೇನೆ. ಏನಂದ್ರೆ, ಜಿನ್ನಾ ಅವರು 1906ರಿಂದ ಕಾಂಗ್ರೆಸ್ ನಲ್ಲಿ ಆಕ್ಟಿವ್ ಆಗಿದ್ರು, ಹೌದೋ ಇಲ್ವೋ? ನೀವು ವೇ ಬ್ಯಾಕ್ 47 ಹೋದ್ರೆ ಹಾಗಿದ್ದಾಗ ನಮ್ಮ ಭಾರತ ವಿಭಜನೆ ಸಂದರ್ಭದಲ್ಲಿ ಸಾವಿರಾರು ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ಆಯ್ತು. ಹಾಗಾದ್ರೆ ಹಾಗೆ ಮುಸಲ್ಮಾನರದ್ದು ಆಗಿದೆ. ಆ ಮಾರಣ ಹೋಮದ ಜವಾಬ್ದಾರಿ ಹಾಗಿದ್ರೆ ಕಾಂಗ್ರೆಸ್ ಆಗತ್ತಾ? ಇನ್ನೊಂದು ಇನ್ಕ್ಲೂಡ್ ಪಾರ್ಟಿಯ ಜಗದೀಶ್ ಟೈಟ್ಲರ್ ಸಿಖ್ ಹತ್ಯಾಕಾಂಡದಲ್ಲಿ ಗುರುತಿಸಿಕೊಂಡಂತ ನಾಯಕ. ಇಡೀ ಕಾಂಗ್ರೆಸ್ ಪಾರ್ಟಿ ಅದನ್ನ ಮಾಡ್ತು ಅಂತ ನೀವು ಒಪ್ಕೊಳ್ತೀರಾ? ನಾಥುರಾಮ್ ಗೋಡ್ಸೆ ಮಾಡಿದ್ರು, ಕೋರ್ಟ್ ಅಲ್ಲಿ ಪ್ರೂವ್ ಆಯ್ತು. ಯಾವತ್ತು ಸಹ ಜಗದೀಶ್ ಟೈಟ್ಲರ್ ನನ್ನ ಹಿಂದೆ ಕಾಂಗ್ರೆಸ್ ಪಕ್ಷ ಇತ್ತು ಅಂತ ಹೇಳಿಲ್ಲ. ಈಗ ನೀವು ಕೋರ್ಟ್ ಪ್ರೂವ್ ಆಯ್ತು ಹಾಗಾಗಿ ನೀವು ಅಲ್ಲ ಅಂತ ಹೇಳ್ತಿದ್ರೆ, ಹೌದಾ? ಹೌದು. ಇದೇ ಮಾತನ್ನು ನಾನು ಹೇಳ್ತೇನೆ. ಕಪೂರ್ ಕಮಿಷನ್ ಅದು ಕ್ರಿಯೇಟೆಡ್ ಬೈ ಕಾಂಗ್ರೆಸ್ಸಿನ ಅವತ್ತ ಅಧಿಕಾರಿಗಳಿಂದ ಮತ್ತು ನಮ್ಮ ಪ್ರಧಾನಮಂತ್ರಿಗಳು ವಲ್ಲಭಾಯ್ ಪಟೇಲ್ ಅವರ ಕಡೆಯಿಂದ ನಿರ್ಮಾಣವಾದಂತ ಏಕ ಸದಸ್ಯ, ಅಲ್ಲಿ ಇಬ್ಬರು ಇರ್ಲಿಲ್ಲ, ಇಬ್ಬರ ಚಿಂತನೆ ವ್ಯತ್ಯಾಸ ಇರಬಹುದು, ಏಕ ಸದಸ್ಯ ಪೀಠದಿಂದ ಇದರಲ್ಲಿ RSS ಕೈವಾಡ ಏನೂ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಅದೊಂದು ಈ ಕಮಿಷನ್ ನೆನ್ಪಿಟ್ಟು ನಾನು ಮಾತಾಡ್ತಿರೋದು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ. ಕಮಿಷನ್ ನ್ಯಾಯಾಂಗ ವ್ಯವಸ್ಥೆ ಅಲ್ಲ, ನ್ಯಾಯಾಂಗ ವ್ಯವಸ್ಥೆ ಅಲ್ಲ. ಒಂದು ನಿಮಿಷ ಸರ್, ಹಾಗಾದ್ರೆ ಒಂದು ಸ್ಪಷ್ಟ ಆಗಿಬಿಡಬೇಕು. ನ್ಯಾಯಾಲಯಗಳು ಹೇಳಿದ್ದನ್ನೆಲ್ಲವೂ ಸತ್ಯ ಅಂತ ನಾವು ಒಪ್ಪಿಕೊಳ್ಳುವುದು ಅಂತಾದ್ರೆ ನರೇಂದ್ರ ಮೋದಿ ಅವರ ಮೇಲೆ ಇವತ್ತಿಗೂ ನೀವು ಯಾಕೆ ಆರೋಪವನ್ನು ಮಾಡ್ತಾ ಬರ್ತಾ ಇದ್ರಿ? ಪೊಲಿಟಿಕಲಿ ಗುಜರಾತ್ ಹತ್ಯಾಕಾಂಡದಿಂದ ನರೇಂದ್ರ ಮೋದಿ ಅವರು ಇದ್ದಾರೆ ಅಂತ ನೀವು ಆರೋಪವನ್ನು ಮಾಡ್ತಾ ಬಂದಿದ್ದೀರಿ. SIT ಕ್ಲೀನ್ ಚಿಟ್ ಕೊಟ್ಟದ್ದು ನರೇಂದ್ರ ಮೋದಿ ಅವರಿಗೆ. ಇನ್ನು ಅಪಿಲೇಬಲ್ ಇದೆ ಅಲ್ಲ, ಸುಪ್ರೀಂ ಕೋರ್ಟ್ ತನಕ ಅಪಿಲೇಬಲ್ ಅಲ್ಲ ಸಬ್ಜೆಕ್ಟ್ಗಳು. ಅಲ್ಲ, ಒಂದು ನಿಮಿಷ, ಇಲ್ಲಿ ನೀವು ನ್ಯಾಯಾಲಯದ ಕೆಳ ಹಂತದಿಂದ ಮುನ್ಸಿಫ್ ಲೆವೆಲ್ ಇಂದ ಸುಪ್ರೀಂ ಕೋರ್ಟ್ ನ ಪೂರ್ಣ ಪೀಠ ತನಕ ಹೋಗ್ತಕ್ಕಂತ ಹಲವು ಸ್ತರಗಳಿದೆ, ಹಲವು ಸ್ತರಗಳು.
ಬಹುಶಃ 7 ಅಥವಾ 8 ಸ್ತರಗಳಿದೆ. ಆ 8 ಸ್ತರಗಳಲ್ಲೂ ನ್ಯಾಯವನ್ನ ಕೇಳ್ತಕ್ಕಂತ ಹಕ್ಕು ಈ ಪ್ರಜೆಗಿದೆ. ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ಬಹುಶಃ ಒಂದು ವಿಚಾರ ಸ್ಪಷ್ಟ ಆಯಿತು, ಕಾಂಗ್ರೆಸ್ ಮಾಡಿದಂತ ಟೀಕೆಯನ್ನ ಜನ ಸ್ವೀಕರಿಸಲಿಲ್ಲ ಅಥವಾ RSS ನ ಬಗ್ಗೆ ಪ್ರೀತಿಯನ್ನ ಇಟ್ಟುಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಂಕಿಅಂಶಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಅದರ ಅರ್ಥ ನೀವು ಹೇಳಿದ ಟೀಕೆ ಸ್ವೀಕರಿಸಲಿಲ್ಲ ಅಂತಕ್ಕಂಥದ್ದು ಅರ್ಥ ಅವರು ಬೆಳೆದಿದ್ದಾರೆ. ಅದರ ಅರ್ಥ ಟೀಕೆ ಒಂದು ಸಂಘಟನೆ ಬೆಳೀತದೆ ಅಂದ್ರೆ ಎಸ್ ನಾವು ಮುಂದಕ್ಕೆ ಮಾತಾಡಬೇಕಾದಂತದ್ದು RSS ಬೆಳೆಯುವುದರ ಹಿಂದೆ ಬಿಜೆಪಿ ಪೊಲಿಟಿಕಲಿ RSS ಅನ್ನ ಯೂಸ್ ಮಾಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಬೇಕು. ಯಾಕಂತ ಹೇಳಿದ್ರೆ RSS ನ ಮೂಲದಿಂದ ಬಂದ ವ್ಯಕ್ತಿಯೇ ಇವತ್ತು ನಮ್ಮ ದೇಶವನ್ನ ಆಳ್ತಾ ಇರುವಂತವರು. ಸೊ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರು ಅನ್ನೋ ಕಾರಣಕ್ಕಾಗಿ RSS ಬೆಳೀತಾ ಇದೆಯಾ ಅಂದ್ರೆ ಪೊಲಿಟಿಕಲಿ ಆಸಕ್ತಿ ಇರುವಂತವರು RSS ನ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರಾ? ಸೊ ಇದು ಕೂಡ ಚರ್ಚೆ ಆಗಬೇಕಾದಂತ ಅದಕ್ಕಿಂತ ಮೊದಲೊಂದು ಬ್ರೇಕ್. ಸದಾ ವತ್ಸಲೆ ಮಾತೃಭೂಮೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಕುಲಕರ್ಣಿ ಅವರೇ, ಒಂದು ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲೇ ನಾನು ಅದನ್ನ ಪ್ರಸ್ತಾಪ ಮಾಡಿದೆ. ಒಂದು ಸಂಘಟನೆ ಬೆಳೀತಾ ಇರಬೇಕು ಅಂತಾದ್ರೆ ಅಂದ್ರೆ 5 ವರ್ಷದಲ್ಲಿ 61% ಮತ್ತು ಆ ಶಾಖೆಗಳ ಸಂಖ್ಯೆಯಲ್ಲಿ ಏರಿಕೆ ಕಾಣ್ತಾ ಇದೆ ಅಂತಾದ್ರೆ ಆ ಸಂಘಟನೆಯಲ್ಲಿ ಗುರುತಿಸಿಕೊಳ್ತಾ ಇರೋರ ಕಾರ್ಯಕರ್ತರಲ್ಲಿ ಏನಾದ್ರೂ ಒಂದು ಸ್ವಾರ್ಥ ಇರಬೇಕು. ನಾವು ಜಗತ್ತಿನ ಯಾವ ಸಂಘಟನೆಗಳನ್ನ ಗಮನಿಸಿದ್ರು ಕೂಡ ಸಂಘಟನೆಯ ಹಿಂದೆ ಸ್ವಾರ್ಥ ಇರುತ್ತೆ. ಸೊ RSS ಅನ್ನ ಪೊಲಿಟಿಕಲಿ ಯೂಸ್ ಮಾಡುವಂತವರು ಬಳಸ್ತಾ ಇದ್ದಾರಾ ಅಂತ? ಖಂಡಿತವಾಗಿ ಅಲ್ಲ, ನೀವು ಕೇಳಿದ್ರೆ ಹೇಳ್ತೀರಿ ದೇಶಭಕ್ತಿ, ಸೇವೆ, ಇದನ್ನ ಬಿಟ್ಟು ಸಂಘ ಇಲ್ಲ. ಬಟ್ ಸಂಘವನ್ನ ಪೊಲಿಟಿಕಲಿ ಆಸೆ ಇರುವಂತವರು XYZ ಯಾರೋ ಬಂದು ಸಂಘವನ್ನ ಸೇರ್ಕೊಳ್ತಾ ಇದ್ದಾರೆ. ಒಂದಂಶವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾದ ಏನಂತ ಹೇಳಿದ್ರೆ, ಸಂಘದಲ್ಲಿ ಸ್ವಾರ್ಥ ಇಟ್ಕೊಂಡು ಯಾರೇ ಬಂದ್ರು ಸಂಘ ಅವರನ್ನು ಸುಟ್ಟಾಕ್ತದೆ. ಇದು ಮೊದಲನೇದ್ದು ಮತ್ತು ಅನೇಕ ಬಾರಿ ಇದು ನಮಗೆ ಗಮನಕ್ಕೆ ಬಂದಿದೆ. ಒಂದನೇದ್ದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಸಂಘ ಯಾವುದೇ ಪಾಲಿಟಿಕಲ್ ಅನ್ನುವಂಥ ವಿಷಯಕ್ಕೆ ಬರೋದಿಲ್ಲ. ಈಗ ಶ್ರೀಯುತರು ಹೇಳಿದ್ರು ಸಂಘದಲ್ಲಿ ಎಲ್ಲರೂ ಇದ್ದಾರೆ ಅಂತ. ಹಾಗಿರುವಾಗ ಪಾಲಿಟಿಕಲ್ ಅಂತ ನರೇಂದ್ರ ಮೋದಿ ಅವರು ಯಾವ ಮೂಲದಿಂದ ಬಂದಂತವರು? ಸಂಘದಿಂದ ಮೂಲದಿಂದ ಬಂದಂತವರು. ಖಂಡಿತವಾಗಿಯೂ. ಯಡಿಯೂರಪ್ಪ ಅವರು ಯಾವ ಮೂಲದಿಂದ ಬಂದಂತವರು? ಹೆಚ್ಚಿನ ಎಲ್ಲ ಅನಂತ್ ಕುಮಾರ್ ಅವರು ABVP ಮುಖಾಂತರ. ರಾಜಕೀಯ ವ್ಯವಸ್ಥೆಯಲ್ಲಿ ಸಂಘದ ವ್ಯಕ್ತಿಗಳು ಇರಬಾರದು ಅನ್ನುವಂತ ನಾವು ವಿಮರ್ಶೆಗೆ ಬರುವುದಾ? ಅಲ್ಲ, ಒಬ್ಬ ಸಂಘಕ್ಕೆ ಜಾಯಿನ್ ಆಗಬೇಕಾದ್ರೆ ತಲೆಯಲ್ಲಿ ನಾನು ನಾಳೆಯ ದಿನ MLA ಆಗಬಹುದು ಸಂಘದಲ್ಲಿ ಗುರುತಿಸಿಕೊಂಡ್ರೆ, ನಾಳೆಯ ದಿನ ಇನ್ನೊಂದು ಏನೋ MP ಆಗಿಬಿಡ್ಬೋದು. ಈಗ ನಳಿನ್ ಕುಮಾರ್ ಕಟೀಲ್ MP ಆಗಿಬಿಟ್ರು, ಈ ರೀತಿ ನನಗೂ ಆಗಿಬಿಡಬಹುದು. ಸೊ ನೀವು ಇವತ್ತು ನಾವು ಇನ್ಕ್ರೀಸ್ ಆಗ್ತಾ ಇದ್ದೇವೆ ಅಂತ ಹೇಳ್ತೀರಿ. ಆ ರೀತಿ ಆಗುವುದಿದ್ರೆ ಎಷ್ಟೊಂದು ನಾಯಕರು ಇವತ್ತು ಆಗ್ಬಿಡ್ಬೋದಿತ್ತು. ಈ ಸಂಘಕ್ಕೋಸ್ಕರ ಮೇಧಾವಿಗಳಿದ್ದಾರೆ, ಬಹಳ ಪ್ರವೀಣರಿದ್ದಾರೆ, ಆದ್ರೆ ಅವ್ರು ಯಾರು ಮುಖ ಕಾಣುವುದೇ ಇಲ್ಲ. ಲಕ್ಷಾಂತರ ಕಾರ್ಯಕರ್ತರು ಇವತ್ತು ತಮ್ಮ ಫೇಸೆ ಕಾಣುವುದಿಲ್ಲ, ಆದ್ರೆ ಸಮಾಜಕ್ಕೋಸ್ಕರ ತಮ್ಮನ್ನು ತಾವು ಅರ್ಪಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನೀವೇನು ಉದಾಹರಣೆಗಳನ್ನು ಹೇಳ್ತಾ ಇದ್ದಾರೆ, ಈ ಬೆರಳೆಣಿಕೆಯಷ್ಟು ಉದಾಹರಣೆ ಕೇವಲ ನಿಮ್ ಮುಂದೆ ಬಂದಿರುವಂತದ್ದು. ಆದ್ರೆ ಕೋಟ್ಯಾಂತರ ಕಾರ್ಯಕರ್ತರು ಇವತ್ತು ಅದ್ರ ಹಿಂದ್ಗಡೆ ಈ ಸಮಾಜಕ್ಕೋಸ್ಕರವೇ ಮುಡಿಪಾಗಿಟ್ಟು. ನನಗೆ ಪ್ರಶ್ನೆ ಇರುವಂತದ್ದು, ಒಬ್ಬ ವ್ಯಕ್ತಿ ಸಂಘಕ್ಕೆ ಸೇರಬೇಕು ಅಂತಾದ್ರೆ ದೇಶ ಸೇವೆ ಅನ್ನೋ ಕಾರಣಕ್ಕಾಗಿ ಸೇರ್ತಾನೋ ಅಥವಾ ಪೊಲಿಟಿಕಲಿ ಏನಾದ್ರೂ ಆಗಿಬಿಡ್ತೀನಿ? ಸಂಘದ ಮೂಲ ಉದ್ದೇಶ ಇರತಕ್ಕಂಥದ್ದೇ ವ್ಯಕ್ತಿ ನಿರ್ಮಾಣ. ಒಬ್ಬ ವ್ಯಕ್ತಿಯಲ್ಲಿ ರಾಷ್ಟ್ರ ಪ್ರೇಮವನ್ನು ಬೆಳೆಸಿದಾಗ ಸಹಜವಾಗಿ ಅವನು ರಾಷ್ಟ್ರಕ್ಕೋಸ್ಕರ ಸಮಾಜ ಪೂರಕವಾದ ಜೀವನವನ್ನು ನಡೆಸ್ತಾನೆ. ಇದೇ ಉದ್ದೇಶದಿಂದ ಪರಮಪೂಜನೀಯ ಡಾಕ್ಟರ್ ಜಿ ಅವರು ಸಂಘವನ್ನು ಪ್ರಾರಂಭ ಮಾಡಿದ್ದು. ಹಾಗಾಗಿ ಇಲ್ಲಿ ಬರುವಾಗ ಬಿಜೆಪಿಗೆ ಸೇರಿದಂತ ಎಷ್ಟೋ ನಾಯಕರ ಅನಂತರ ಸಂಘದ ಗಣವೇಶ ಹಾಕಿ ITC OTC ಮಾಡಿದಂತ ಉದಾಹರಣೆ 100%. ಸಂಘ ಇರಲಿ, ನಮ್ಮ ಬ್ಯಾಕ್ಗ್ರೌಂಡ್ ಸಂಘ ಇರಲಿ. ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾದ ಇನ್ನೂ ಅವಶ್ಯಕತೆ. ನೋಡಿ, ಸಂಘ ಯಾರನ್ನು ಬಿಡುವುದಿಲ್ಲ. ಮೊದಲನೇ ಸಂಗತಿ, ಯಾರನ್ನು ಅವನು ನಮ್ಗೆ ವಿರೋಧಿ ಆಗಿದ್ರು ಕೂಡ ಬಾಪ ಸಂಘಕ್ಕೆ ಅಂತ ಕರೀತಾ ಹೊರತು ನೀನು ವಿರೋಧಿ ದೂರ ನಿಲ್ಲು ಅಂತ ಯಾವತ್ತೂ ಸಂಘ ಹೇಳಲಿಲ್ಲ. ಎಲ್ಲರನ್ನು ಸ್ವೀಕಾರ ಮಾಡುವಂತ ಶಕ್ತಿ ಸಂಘಕ್ಕಿದೆ. ಹಾಗಾಗಿ ಅವರು ಇವತ್ತು ಚಡ್ಡಿ ಹಾಕ್ತಾರೋ ಅಥವಾ ಚಿಕ್ಕವರಿದ್ದಾಗ ಚಡ್ಡಿ ಹಾಕ್ತಾರೋ ಅದು ನಮ್ಗೆ ಗೊತ್ತಿಲ್ಲ, ಆದ್ರೆ ಕರೆಯುವುದನ್ನ ಕರೆದೇ ಕರೆಯುತ್ತೆ. ಎಲ್ಲರಿಗೂ ಸಿಗಬೇಕು. ಒಬ್ಬ ವ್ಯಕ್ತಿ ಬಿಜೆಪಿಗೆ ಯಾವುದೋ ಮೂಲದಿಂದ ವ್ಯಕ್ತಿ ಬಿಜೆಪಿಗೆ ಸೇರ್ತಾನೆ, ನಾಳೆಯ ದಿನ ಆತ ಸಂಘದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾನೆ, ಆತನ ಕಾಲರ್ ಟ್ಯೂನ್ ಕೂಡ ಚೇಂಜ್ ಆಗುತ್ತೆ, ನಮಸ್ತೆ ಸದಾ ವತ್ಸಲೆ ಅಂತ ಆಗತ್ತೆ. ಯಾಕಂತ ಹೇಳಿದ್ರೆ ನಾನು ಸಂಘದ ಜೊತೆಗೆ ಇರುವಂತವನು, ನನಗೆ ಪೊಲಿಟಿಕಲಿ ಏನಾದ್ರೂ ಆಗೋದಕ್ಕಾಗತ್ತೆ. ಖಂಡಿತವಾಗಿ ಅವರ ಮನಸ್ಸನ್ನು ಅಷ್ಟು ಮಾತ್ರಕ್ಕೆ ಅರ್ಥ ಮಾಡಿಕೊಂಡ್ರೆ ಅದು ಸರಿ ಆಗೋದಿಲ್ಲ. ಯಾಕಂತ ತಿಳ್ಕೊಳ್ಳಿ, ಈಗ ನಿಮ್ಗೆ ಒಳ್ಳೇದು ಕಂಡಾಗ ಅದನ್ನು ಸ್ವೀಕಾರ ಮಾಡುವ ಮನೋಭಾವನೆ ಅವನ ಬದಲಾವಣೆ ಆಯ್ತು ಅಂತ ಅರ್ಥ. ಅದರ ಅರ್ಥವನ್ನು ನಾವು ಅವನ ಸ್ವಾರ್ಥ ಉದ್ದೇಶಕ್ಕೋಸ್ಕರ ಅವನು ಎಂದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆತನವನ್ನು ಅವನು ಉಪಯೋಗಿಸಿಕೊಂಡಿದ್ದಾನೆ, ಅದನ್ನು ಸ್ವಾರ್ಥ ಅಂತ ನಾವು ಅದನ್ನು ವ್ಯಾಖ್ಯಾನಿಸಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಇನ್ಕ್ರೀಸ್ ಆಗಿರೋದರ ಹಿಂದೆ ಏನಿದೆ ಅಂತ ಭಾವಿಸ್ತೀರಿ ನೀವು?
ಕಾರ್ಯಕರ್ತರ ಶ್ರಮ. ಒಂದು ಸಂಘಟನೆ ಇಂಥ ಜಗತ್ತಿನ ಅತಿ ದೊಡ್ಡ ಸಂಘಟನೆ ಅಂತ ಬಿಬಿಸಿಯಲ್ಲೇ ಹೇಳಿದ್ದಾರೆ. ಹೌದು. ಸ್ವಯಂ ಸೇವಾ ಸಂಘಟನೆಯಲ್ಲಿ ಜಗತ್ತಿನ ಅತಿ ದೊಡ್ಡ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇಂಥ ಸಂಘ ಇಷ್ಟು ದೂರ 90 ವರ್ಷದ ನಡಿಗೆ ನಡಿಬೇಕಂತಾದ್ರೆ ಅಲ್ಲಿ ಕಾರ್ಯಕರ್ತ, ಕ್ಯಾಡರ್ ಬೇಸ್ಡ್, ನಾಟ್ ಅ ಲೀಡರ್ ಬೇಸ್ಡ್. ಹಾಗಾಗಿ ಈ ಕ್ಯಾಡರ್ ಬೇಸ್ಡ್ ಅಂದ್ರೆ ಕಾರ್ಯಕರ್ತರ ಪರಿಶ್ರಮದಿಂದಲೇ ಇವತ್ತು ನೀವು ಸಂಘದ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾತಾಡ್ತಾ ಇದ್ದೀವಿ. ನಾನು ಕೇಳುವಂತದ್ದು 5 ವರ್ಷದಲ್ಲಿ 61% ಇನ್ಕ್ರೀಸ್ ಅಂತ ಹೇಳಿದ್ರೆ, ಕಳೆದ 5 ವರ್ಷದ ರಾಜಕೀಯ ದೇಶದ ರಾಜಕೀಯವನ್ನ ಗಮನಿಸಿದ್ರೆ ಒಂದು ಕಡೆಯಲ್ಲಿ UPA ಸರ್ಕಾರ ಇತ್ತು ಮತ್ತು ಎಲ್ಲಾ ಸರ್ವೆಗಳು, ಸಮೀಕ್ಷೆಗಳು ಬಿಜೆಪಿ ಬರಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿತ್ತು. ಸೊ ಎಲ್ಲಾ ಸಮೀಕ್ಷೆಗಳಲ್ಲಿ. ಸೊ ಈ ಕಾರಣಕ್ಕಾಗಿ ಸಂಘ ರೈಸ್ ಆಯ್ತು. ಈ ಕಾರಣಕ್ಕಾಗಿ ಸಂಘದ ಮೆಂಬರ್ಸ್ ಜಾಸ್ತಿ ಆಗಿದ್ದಾರೋ? ನಿಮ್ಮ ಪ್ರಕಾರ ರಾಜಕೀಯ ಬದಲಾವಣೆ ಆದಾಗ ಸಂಘದಲ್ಲಿ ಬದಲಾವಣೆ ಆಗಿದೆ ಅಂತ ಅನ್ನುವಂತ ನಿಲುಮೆ ನಿಮ್ದು? ಅದಲ್ಲ. ಈಗ ಕೇರಳದಲ್ಲಿ ಒಂದೇ ಒಂದು ಬಿಜೆಪಿ ಸೀಟುಗಳಿಲ್ಲ, ರಾಜಕೀಯವಾಗಿ ಅಲ್ಲಿ ಏನೂ ಇಲ್ಲ ನಾವು. ಆದರೆ ಅತಿ ಹೆಚ್ಚು ಸಂಖ್ಯೆಯ ಶಾಖೆಗಳಿರ್ತಕ್ಕಂಥದ್ದು ಕೇರಳದಲ್ಲಿ, ಒಂದನೇದು. ಗುಜರಾತ್ನಲ್ಲಿ ಕಳೆದ 20 ವರ್ಷಗಳಿಂದ ಮೋದಿ ಸರ್ಕಾರ ಇತ್ತು, ಈಗಲೂ ಇದೆ. ಆದರೆ ಶಾಖೆಗಳ ಏರಿಕೆಯ ಮಟ್ಟವನ್ನು ಹೋಲಿಸಿದಾಗ ಅದು ಹಿಂದೆ ಇದೆ ಸರ್ಕಾರ. ಹಾಗಾದ್ರೆ ನಾವು ರಾಜಕೀಯ ವ್ಯವಸ್ಥೆಯ ಆಧಾರದಲ್ಲಿ ಸಂಘದ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ? ಅವ್ರ ಮಾತಿಗೆ ಆಗ ಹೇಳಿದಾಗ ಅವರಿಗೆ ಕಾಯ್ತಾ ಇದ್ದೆ ನಾನು, ಇವರ ಉತ್ತರಕ್ಕೆ ಕಾಯ್ತಾ ಇದ್ದೆ. ಏನಾಗ ನಿಮ್ಮ ಪ್ರಶ್ನೆ ಸಂಘ ಬೆಳೆದಷ್ಟು ಕಾಂಗ್ರೆಸ್ ಬಲಹೀನವಾಯಿತೆ ಅಂತ ಅಲ್ಲ ಅಂತಕ್ಕಂಥ ಅಲ್ಲಿ ತೋರಿಸ್ತು. ಕೇರಳದಲ್ಲಿ ಅವ್ರ ಬಾಯಿಂದಾನೇ ಬಂತು. ಕೇರಳದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಶಾಖೆಗಳು ಮತ್ತು ಸದಸ್ಯರಿದ್ದಾರೆ, ಆದರೆ ರಾಜಕೀಯವಾಗಿ ಅಲ್ಲ. ಆದ್ರಿಂದ ಸಂಘ ಬೆಳೀತು ಅಂದ ಕೂಡಲೇ ಕಾಂಗ್ರೆಸ್ಗೆ ಥ್ರೆಟ್ ಅಂತ ಯಾರು ಎನ್ಸ್ಕೊಳ್ಳುವ ಅಗತ್ಯತೆ ಇವತ್ತು ಇಲ್ಲ. ಇನ್ನೊಂದಲ್ಲ, ನಿಮ್ಮ ಪ್ರಶ್ನೆ ನಾನು ಹೇಳಿದಕ್ಕೆ ಹೇಳಿದೆ, ಅವ್ರಿಗಲ್ಲ. ಇನ್ನೊಂದು, ನಾಸು ಹರ್ಡಿಕರ್ರಿಂದ ಸ್ಥಾಪಿತವಾದಂತಹ ಭಾರತೀಯ ಸೇವಾದಳ ಅಲ್ವಾ, ಭಾರತೀಯ ಸೇವಾದಳ ಅದು ಯಾವುದೇ ಆಕಾಂಕ್ಷೆ ಇಲ್ಲದೆ ಇವತ್ತಿಗೂ ಬೆಳೀತಾ ಇದೆ. ನಾನು ಸಂಘದ ಉದ್ದೇಶಗಳ ಬಗ್ಗೆ ನನ್ನ ವಿಸ್ತೃತವಾದ ಇದಿಲ್ಲ, ಅವರ ಬಗ್ಗೆ ಚರ್ಚೆ ಚೌಕಾಸಿಗಳ ಬಗ್ಗೆ ನಾನು ಹೆಚ್ಚಿಗೆ ಹೋಗುವುದಿಲ್ಲ. ಆದರೆ ಸ್ವಾರ್ಥರಹಿತವಾಗಿ ಇದ್ದದ್ದು ಹೌದಾಗಿದ್ರೆ ಇವತ್ತು ಭಾರತೀಯ ಸೇವಾದಳ ಹಾಗೇ ಬೆಳ್ಕೊಂಡು ಬರ್ತಾ ಇದೆ. ಯಾಕೆ ನೀವು ಹೇಳಿದ್ರಿ ಎಲ್ಲೋ ಒಂದು ಕಡೆ ಬಿಜೆಪಿಯ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಹೌದು, ಸದ್ಯ ದಿನಗಳಲ್ಲಿ ನಡೀತಾ, ಅದನ್ನು ನಾವು ಯಾರು ಅಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಧಿಕಾರದಿಂದ ಕಾಂಗ್ರೆಸ್ ಪಕ್ಷ ವಿಮುಖವಾಗಿದೆ, ಸಂಘ ಅಲ್ಲಿ ಇದೆ, ಅದರ ಲಾಭ ಸಿಗ್ತದೆ ಅಂತಕ್ಕಂಥ ಏಕೈಕ ಉದ್ದೇಶದಿಂದ. ಇದು ಬಹುಶಃ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷಕ್ಕೆ ಅಧಿಕಾರ ಬಂದಾಗ ಬಂದು ಸೇರ್ಕೊಂಡಂತ ಹೊರಗಿನವರು ಅಂತ ಇವ್ರೇನ್ ಹೇಳ್ತಾರೆ, ಅವರಿಂದಾಗಿ ಅಧೋಗತಿಗೆ ಇಳಿದಂಥದ್ದು ನೋಡಿದ್ದೇವೆ. ಆ ಅಧೋಗತಿಗೆ ಇವರೇ ಕಾರಣರಾದದನ್ನು ನಾವು ನೋಡಿದ್ದೇವೆ. ಸದಾ ವತ್ಸಲೆ ಮಾತೃಭೂಮಿ ಅಂದವರೆಲ್ಲ ಮಾತೃಭೂಮಿಯನ್ನು ನುಂಗಿ ನೀರು ಕುಡಿದದನ್ನು ನಾವು ನೋಡಿದ್ದೇವೆ. ಬಿಜೆಪಿಯ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇಷ್ಟು ಮಾಡಿದಂತ ಇವತ್ತು ಇವರು ಸಂಖ್ಯೆ ಹಿಡ್ಕೊಂಡು ಹೇಳ್ತಾರೆ ಬೆಳೆದಿದೆ. ನಾನು ಅಲ್ಲ ಅಂತ ನಾನು ಹೇಳುದಿಲ್ಲ. ಅದರ ಅರ್ಥ ನನ್ನ ಉದ್ದೇಶ ಇಷ್ಟೇ, ಸಂಘ ಬೆಳೆದಿದೆ, ನನ್ನ ಆಕ್ಷೇಪ. ಸಂಘ ಬೆಳೆದ್ರಿಂದ ಕಾಂಗ್ರೆಸ್ ಪ್ರಶ್ನೆ ಇಲ್ಲಿ ಕ್ಲಿಯರ್ ಇದೆ. ಅದು ಸಮಯ ಸಾಧಕ ಬಿಜೆಪಿ ಅಲ್ಲ. ಒಂದೇ ನಿಮಿಷ. ಸಂಘ ಬೆಳವಣಿಗೆ ಆದದಿದ್ರೆ, ಸಂಖ್ಯೆಯಲ್ಲಿ ಹೆಚ್ಚಿಗೆ ಆದದಿದ್ರೆ ಬಿಜೆಪಿಯ ಸಮಯ ಸಾಧಕ ರಾಜಕಾರಣಿಗಳು ಅದರಲ್ಲಿ ಸದಸ್ಯತ್ವವನ್ನು ಕ್ರೋಢೀಕರಣ ಮಾಡಿಕೊಂಡು ಅವರ ಸಂಖ್ಯೆಯನ್ನು ವೃದ್ಧಿ ಮಾಡಿಕೊಂಡಿದ್ರಿಂದ ಮಾತ್ರ ಇವತ್ತು ಬೆಳೆದಿದೆ ಹೊರತು ಅವ್ರ ರಾಜಕೀಯ ಆಕಾಂಕ್ಷೆಯಿಂದ ಬೆಳೆದಿದೆ ಹೊರತು ಸಂಘದ ಬಯಲ ಪ್ರಕಾರ ಸಂಘ ಬೆಳೆದಿಲ್ಲ. ಸಂಘದ ಬಯಲ ಪ್ರಕಾರ ಸಂಘ ಬೆಳೆದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವಕಾಶವಾದಿಗಳು ಅದನ್ನ ಸೇರಿಕೊಂಡಿದ್ದಾರೆ. ಖಂಡಿತ ಇಲ್ಲಿ ನೋಡಿ, ಈಗ ಒಂದು ಸಂಘಟನೆ 100 ವರ್ಷ 2025 ಇಸ್ವಿಗೆ ಆಗ್ತಾ ಇದೆ. ಒಂದು ಇಷ್ಟು ದೊಡ್ಡ ರಾಷ್ಟ್ರ, ಜಗತ್ತಿನಲ್ಲೇ ದೊಡ್ಡ ಸಂಘಟನೆ ಒಂದು 100 ವರ್ಷದ ಘಟ್ಟದ ಸಮಯದಲ್ಲಿ ಆ ದಿಕ್ಕಿನತ್ತ ದಾಪುಗಾಲಿಡ್ತಾ ಇದೆ. ಇದು ಒಂದು ಪ್ರಾರಂಭ. ನನಗೆ ಒಂದು ಕ್ಲಿಯರ್ ಮಾಡಿಬಿಡಿ. ಈಗ ಒಬ್ಬ ವ್ಯಕ್ತಿ ಸಂಘವನ್ನ ಸೇರಬೇಕು ಅಥವಾ ಪೂರ್ಣಾವಧಿ ಕಾರ್ಯಕರ್ತನೋ ಏನೋ ಅದರ ವ್ಯವಸ್ಥೆಯೊಳಗೆ ನಾನು ಸೇರಿಕೊಳ್ತೇನೆ ಅಂತ ಆದಾಗ ನೀವು ಹೇಗೆ ಡಿಸೈಡ್ ಮಾಡ್ತೀರಿ ಅವ ವಿದೌಟ್ ಸ್ವಾರ್ಥ ನಮ್ಮ ಸಂಘಟನೆಗೆ ಸೇರ್ತಾ ಇದ್ದಾನೆ ಅಂತ? ನೋಡಿ, ಯಾರ ಮೌಲ್ಯ ಮಾಪನ ಮಾಡಿಕೊಂಡು, ಈಗ ಲೈಕ್ CET ಎಕ್ಸಾಮ್ ಆಗುತ್ತೆ, ಅವನಿಗೆ ಎಲಿಜಿಬಿಲಿಟಿ ಇದೆ ಇಲ್ಲೊಂದು CET ಎಕ್ಸಾಮ್ ಬರೆಯೋದು. ಇವತ್ತು ನಿಮ್ಮ ಶಾಖೆಗಳಲ್ಲಿ ಬಂದಿರುವಂತ ವ್ಯಕ್ತಿಗಳು ಎಲ್ಲರೂ ನಿಮ್ಮ ತತ್ವ ಸಿದ್ಧಾಂತಕ್ಕಾಗಿಯೇ ಬಂದಿದ್ದಾರೆ ಅಂತ ನೀವು ಆತ್ಮಾಭಿಮಾನದಿಂದ ಹೇಳಬಹುದು. ನಾನು ಹೇಳ್ತೀನಿ, ಸಂಘದಲ್ಲಿ ಯಾವ ರೀತಿ ಎಂಟರ್ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ. ಸಂಘಕ್ಕೆ ಈಗ ಈ ಶಿಶುಗಳು ಇರ್ತಾರೆ, ಅವರಿಗೆ ಜಗತ್ತು ಗೊತ್ತಿಲ್ಲ, ಸ್ವಾರ್ಥ ಗೊತ್ತಿಲ್ಲ, ನಿರ್ಮಲವಾದಂತ ಮನಸ್ಸು ಶಿಶುಗಳದ್ದು. ಅಂದ್ರೆ 3ನೇ ಕ್ಲಾಸು 4ನೇ ಕ್ಲಾಸು ಅವರು ಶಾಖೆಗೆ ಬರ್ತಾರೆ. ಹಾಗಿದ್ರೆ ನಾವು ಅಲ್ಲಿ ಸ್ವಾರ್ಥಕ್ಕೋಸ್ಕರ ಬರ್ತಾರೆ ಅಂತ ಅನ್ಕೊಳ್ಳೋದ? ಅಲ್ಲ ಸರ್, ನಂತರ ಸೇರಿದಂತ ಬಹಳ ಜನ ರಾಜ್ಯಪಾಲರಾಗಿದ್ದಾರೆ. ನೀನು ಕ್ಲಿಯರ್ ಮಾಡ್ತೀನಿ ನಾನು. ಕೆಲವು ಅಕಾಡೆಮಿಗಳ ಪ್ರಶ್ನೆ ಈಗ ನನ್ನ ಮನಸ್ಸಲ್ಲಿ ಬರುತ್ತೆ, ನಾನು ಪೊಲಿಟಿಕಲಿ ಬೆಳಿಬೇಕು ಅಂತಾದ್ರೆ ಸಂಘದ ಜೊತೆ ಗುರುತಿಸಿಕೊಳ್ಬೇಕು, ಆಗ ಏನಾದ್ರೂ ನನಗೆ ಆಗೋದಕ್ಕೆ ಸಾಧ್ಯ ಇರಬಹುದು. ನಾನು ಉಲ್ಲೇಖ ಮಾಡಿದ್ದೆ ಅದನ್ನ. ಸಂಘದಲ್ಲಿ ಸ್ವಾರ್ಥ ಇಟ್ಕೊಂಡು ಬಂದ್ರೆ
ಸಂಘ ಅವರನ್ನ ಉಳಿಸ್ಕೊಳ್ಳೋದಿಲ್ಲ. ಅವರಿಗೆ ಗೊತ್ತಾಗತ್ತೆ ಇಲ್ಲ ಅವರು ಸ್ವಾರ್ಥವನ್ನ ಬಿಟ್ಟು ಮುಂದೆ ಬರ್ತಾರೆ ಅಥವಾ ಅವರು ಪಕ್ಕಕ್ಕೆ ಹೋಗ್ತಾರೆ, ಎರಡರಲ್ಲಿ ಒಂದಾಗತ್ತೆ. ಅನೇಕ ಉದಾಹರಣೆಗಳು ಇದೆ. ಹಾಗಾಗಿ ಇವತ್ತು ಸಂಘಕ್ಕೆ ಬರೋ ಬರೀ ಕೇವಲ ಯಾವುದೋ ಒಂದು ಮೌಲ್ಯಮಾಪನ ಮಾಡಿ ಸಂಘಕ್ಕೆ ಸೇರಿಸ್ಕೊಳ್ಳೋದಿಲ್ಲ, ಬರ್ತಾರೆ. ಸಂಘದ ಒಂದು ವಾತಾವರಣ, ಅವರ ಏನು ಅವರ ಸಂಘಟ ಇರತಕ್ಕಂಥ ಸ್ನೇಹ, ಅಲ್ಲಿರೋ ವಾತಾವರಣ ನೋಡಿಕೊಂಡು ಅವರಲ್ಲಿ ಬದಲಾವಣೆ ಬರುತ್ತೆ ಹೊರತು ತಪ್ಪಾಗಿ ಬರೋದಿಲ್ಲ. ಎಸ್ ಕಿಶನ್ ಹೆಗಡೆ, ನೀವು ನಾನು ಕಾರ್ಯಕ್ರಮದ ಆರಂಭದಲ್ಲೇ ಪ್ರಸ್ತಾಪ ಮಾಡಿದ್ದೆ, ನೀವು ಆಗ್ಲೇ ಹೇಳಿದ್ರಿ ಶಾಖೆ ಬೆಳೀತಾ ಇದೆ ಅಂತ ಆದ್ರೆ ನಮಗೆ ಸಮಸ್ಯೆ ಅಂತ ನಾವು ಅದನ್ನು ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿದ್ರಿ. ನನ್ನ ಪ್ರಶ್ನೆ ಇರುವಂತದ್ದು, ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದು ಸಂಘದ ಶಾಖೆಗೆ ಹೋಗ್ತಾನೆ, ಘನವೇಷಧಾರಿಯಾಗಿ ಆತ ನಮಸ್ತೆ ಸದಾ ವತ್ಸಲೆ ಹೇಳ್ತಾನೆ. ಆತ ಎಲೆಕ್ಷನ್ ಬಂದಾಗ ನಿಮಗೆ ಓಟ್ ಹಾಕ್ತಾನೆ ಅಂತ ನೀವು ಬಯಸ್ಲಿಕ್ಕೆ ಸಾಧ್ಯ ಇದೆಯಾ? ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇಸ್ ಇಟ್ ಪಾಸಿಬಲ್ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ನಾವು ಅದನ್ನ ನಮಸ್ತೆ ಸದಾ ವತ್ಸಲಿನ ಸದಾಕಾಲ ಜಪಿಸ್ತವನು ಅವನು ಕಾಂಗ್ರೆಸ್ಗೆ ಮತ ಹಾಕ್ತಾನೆ ಅಂತಕ್ಕಂತ ಉದ್ದೇಶ ನಂದಲ್ಲ. ಅಲ್ಲಿ ಸೇರ್ಕೊಂಡವ್ರು ಯಾರು? ಅವರು ನಾಳೆ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬಂತದೆ ಅಂತೇಳಿ ಆದ್ರೆ ನಮಸ್ತೆ ಸದಾ ವತ್ಸಲಿಗೆ ನಮಸ್ಕಾರ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತವ್ರು ಅಥವಾ ಜನತಾದಳಕ್ಕೆ ಸೇರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಇವತ್ತು ಸೇರ್ಕೊಂಡು ಹೇಳ್ತಾರೆ ನಮ್ಮಲ್ಲಿ ಹಂತದ್ದಿಲ್ಲ, ನಮ್ಮಲ್ಲಿ ಅವ್ರ ಅನಿವಾರ್ಯತೆ, ಇವರೇ ಹೇಳಿದ ಪ್ರಕಾರ ಅವ್ರ ಅನಿವಾರ್ಯತೆ, ಸಂಘದಲ್ಲಿ ಯಾವ ಪಕ್ಷಕ್ಕೂ ಹೋಗುವಂತ ಅವಕಾಶ ಇದೆ ಅಂತ ಅವರ ಅನಿವಾರ್ಯತೆ, ಅದು ಅವರ ಅನಿವಾರ್ಯತೆಗಳು. ಒಬ್ಬ ಕಟ್ಟ ಸಂಘದ ಸ್ವಯಂ ಸೇವಕನಾಗಿ ನಾನು ಅವರ ಇದ್ರ ಬಗ್ಗೆ ಈ ವಿಚಾರಕ್ಕೆ ಯಾಕಂತ ಹೇಳಿದ್ರೆ ಅವರು ಪೊಲಿಟಿಕಲಿ ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಕೇಳುವಂತದ್ದು ನಿಮ್ಮಲ್ಲಿ, ಸೊ ಒಂದು ಸಂಘ ಬೆಳೀತಾ ಇದೆ ಅಂತ ಆದ್ರೆ, ಸಂಘ RSS ಬೆಳೀತಾ ಇದೆ ಅಂತ ಹೇಳಿದ್ರೆ RSS ಬಿಜೆಪಿಯ ಮಾತೃ ಸಂಸ್ಥೆ. ಸೊ ಅಲ್ಲಿ ಇರುವಂತ ಘನವೇಷಧಾರಿ ಕಾರ್ಯಕರ್ತ ನಿಮ್ಮ ಪಾರ್ಟಿಗೆ ಓಟ್ ಹಾಕೋದಿಲ್ಲ. ಸಂಘ ಬೆಳೀತದೆ ಅಂತ ಆದ್ರೆ ನಿಮ್ಮ ಗೋರಿ ಕೂಡ ಆಗ್ತಾ ಇದೆ ಅಂತ ಬಹಳ ತಪ್ಪು. ಯಾಕಂತ ಹೇಳಿದ್ರೆ ಇದು ಕಾಂಗ್ರೆಸ್ ಪಕ್ಷ ಆಲೋಚನೆ ಮಾಡಬೇಕಾದಂತ ವಿಷಯ ಅಲ್ಲ, ಅದಕ್ಕಿಂತ ಹೆಚ್ಚು ಈ ಸಮಾಜ ಆಲೋಚನೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಎಲ್ಲಿ ಅವಕಾಶವಾದಿಗಳು ಸೇರ್ಕೊಂಡು ಇಂಥದನ್ನ ಸಂಘಟನೆಗಳನ್ನ ಜಾಸ್ತಿಯಾಗಿ ಕಟ್ತಾರೆ, ಅವರಿಂದ ಮುಂದೆ ಏನು ಅನಾಹುತಗಳಾಗ್ತದೆ, ಅದು ಮೂಲ ಸ್ವರೂಪದಲ್ಲಿದ್ದಾಗ ಮಾತ್ರ ಉತ್ಸವ ಮೂರ್ತಿಗಳು ಹೊರಗೆ ಬಂದಾಗ ಏನೇನಾಗ್ತದೆ ಅಂತ ತಮ್ಗೆಲ್ರಿಗೂ ಗೊತ್ತಿದೆ. ಮೂಲ ಸ್ವರೂಪದಲ್ಲಿದ್ದಾಗ ನಿಮ್ಮ ಪಾಯಿಂಟ್ ಆಫ್ ವ್ಯೂಗೆ ಬರ್ತೇನೆ. ನೀವು ಹೇಳುವಂತದ್ದು ಸಂಘ, ನಿಮ್ಮ ನಾಯಕರು ಹೇಳುವಂತದ್ದು RSS ಬಿಜೆಪಿಯ ಮಾತೃ ಸಂಸ್ಥೆ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡುತ್ತೆ, ಪ್ಯಾಸಿಸ್ಟ್ಗಳು ಎಲ್ಲ ಹೇಳ್ತೀರಿ. ಸೊ ನೀವು ತಿಪ್ಪರ್ಲಾಗ ಹಾಕಿದ್ರು ಕೂಡ ಏನು ಮಾಡೋದಕ್ಕಾಗ್ತಾ ಇಲ್ವಲ್ಲ ಅವರನ್ನ? ಯಾವುದೇ ಒಂದು ಸಂಘಟನೆಯನ್ನು ಹತ್ತಿಕ್ತಕ್ಕಂಥ ಕೆಲಸವನ್ನು ನಾವು ಯಾರು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಮತ ರಾಜಕೀಯ ಇದು ಏನಿದ್ರು ಜನಾಭಿಪ್ರಾಯವನ್ನು ಕ್ರೋಢೀಕರಿಸಿಕೊಡುದು, ಚುನಾವಣಾ ರಾಜಕೀಯ ಮುಖಾಂತರ ನಾವು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಂಡವ್ರು, ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಂಡದೇ ಹೊರತು ನಾವು ಯಾವತ್ತು ನಾವು ಮತ್ತೊಂದು ಪಾಯಿಂಟ್ ಅನ್ನ ಗಮನಿಸಬೇಕು. ಅಲ್ಲ, ಒಂದ್ ನಿಮಿಷ, RSS ಶಾಖೆಗಳ ಇನ್ಕ್ರೀಸ್ ಆಗಿದೆ. ವಿಶ್ವ ಹಿಂದೂ ಪರಿಷತ್ತಿಗೆ ಕಾರ್ಯಕರ್ತರು ಸೇರಿರಬಹುದು, ಬಜರಂಗ ದಳಕ್ಕೆ ಸೇರಿರಬಹುದು, ABVPಗೆ ಸೇರಿರಬಹುದು. ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ಕಾಂಗ್ರೆಸ್ ಪಕ್ಷ ಯಾವತ್ತು ಬೇಕಾದ್ರೆ ನಾವು ಸೋಲು ಒಪ್ಕೊಳ್ತೇವೆ ಹೊರತು ನಾವು ಒಂದು ಜನಾಂಗದ ಬ್ರೈನ್ ವಾಶ್ ಮಾಡ್ತಕ್ಕಂಥ ಕೆಲಸವನ್ನ ಯಾವ ಕಾಲಕ್ಕೂ ಕಾಂಗ್ರೆಸ್ ಪಕ್ಷ ಮಾಡುದಿಲ್ಲ, ಯಾವ ಕಾಲಕ್ಕೂ ನಾವು ಮಾಡುದು ಜವಾಬ್ದಾರ ಮಾಡಿದ್ದು ಹೌದಾದ್ರೆ ನಾವು ಯಾವತ್ತು ಬೇಕಾದ್ರೆ ಆ ಚುನಾವಣಾ ಸೋಲನ್ನು ಒಪ್ಪಿಕೊಂಡು ನಾವು ಬರ್ತೇವೆ ಹೊರತು ವಿಭಜನೆ ಮಾಡ್ತಕ್ಕಂಥದ್ದು ಅಥವಾ ಏನು ಆಂಟಿ ಪ್ರಭಾಗಂಡ ಮಾಡಿಕೊಂಡು ಅವರ ತಲೆಗೆ ತುಂಬತಕ್ಕಂಥ ಚಿಕ್ಕ ಮಕ್ಕಳನ್ನ ಅವರ ತಲೆಗೆ ತುಂಬತಕ್ಕಂಥ ಕೆಲಸವನ್ನು ಮಾಡುವಂತ ಸಂಭವ ಮುಂದೆ. ಬಹುಶಃ ಇದೇ ಪ್ರಶ್ನೆ ಇರುವಂತದ್ದು, ಸಂಘದ ಶಾಖೆಗಳು ಬೆಳವಣಿಗೆ ಆಗ್ತಾ ಇದೆ ಅಂತಾದ್ರೆ ದೇಶ ಹಿಂದುತ್ವದ ಕಡೆಗೆ ಮುಖ ಮಾಡ್ತಾ ಇದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆದ್ರೆ, ಕಾಂಗ್ರೆಸ್ನವರು ಹೇಳ್ತಾ ಇರೋ ಹಾಗೆ ಕೋಮುವಾದ ಜನರ ಮನಸ್ಸಲ್ಲಿ ಹೆಚ್ಚಾಗ್ತಾ ಇದೆಯಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಸೊ ಈ ವಿಚಾರವನ್ನ ಇಟ್ಟುಕೊಂಡು ಕೂಡ ಚರ್ಚೆ ಮಾಡಬೇಕು. ಆದ್ರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಸದಾ ವತ್ಸಲೆ ಮಾತೃಭೂಮೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಕುಲಕರ್ಣಿ ಅವರೇ, ಒಂದು ವಿಚಾರವನ್ನು ಹೇಳಿದರು, ಬ್ರೈನ್ ವಾಶ್ ಮಾಡುವಂತ ಕೆಲಸಗಳನ್ನ ಪರೋಕ್ಷವಾಗಿ ಹೇಳಿದ್ರು. ಬ್ರೈನ್ ವಾಶ್ ಮಾಡುವಂತ ಕೆಲಸವನ್ನ ಸಂಘಟನೆಯಾಗಿ ಸಂಘ ಮಾಡ್ತಾ ಇದೆ. ನನ್ನ ಪ್ರಶ್ನೆ ಕೂಡ ಅದೇ ಇರುವಂತದ್ದು, ಒಂದು ಸಂಘಟನೆ ಹೆಚ್ಚಾಗಿ ಬೆಳೀತಾ ಇದೆ ಅಂತಾದ್ರೆ, ಅದರಲ್ಲೂ ಹಿಂದುತ್ವದ ಹೆಸರು ಹೇಳುವಂತ ಸಂಘಟನೆ ಬೆಳೀತಾ ಇದೆ ಅಂತಾದ್ರೆ ದೇಶದಲ್ಲಿ ಕೋಮುವಾದಿ ಒಂದು ಮನಸ್ಥಿತಿ ಜಾಸ್ತಿ ಆಗ್ತಾ ಇದೆ, ಸೆಕ್ಯುಲರ್ ಮನಸ್ಥಿತಿ ಕಡಿಮೆ ಆಗ್ತಾ ಇದೆ ಅಂತ ಅದಕ್ಕೆ ನೀವು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಿ. ಖಂಡಿತ ಒಂದನ್ನ ಕ್ಲಿಯರ್ ಮಾಡಬೇಕು. ವಾಟ್ ಈಸ್ ಬ್ರೈನ್ ವಾಶ್? ಒಂದು ನಿಮ್ಮ ಅರ್ಥದಲ್ಲಿ ಬ್ರೈನ್ ವಾಶ್ ಅಂದ್ರೆ ಏನು? ಒಬ್ಬ ವ್ಯಕ್ತಿ ನಿಮ್ಮ ಸಂಘಟನೆ ಸದಸ್ಯನಾಗ್ತಾನೆ, ನಿಮ್ಮದೇ ಒಂದು ಇತಿಹಾಸ,
ಇತಿಹಾಸ ನಮ್ಮ ಇತಿಹಾಸ ಯಾವುದು? ರಾಷ್ಟ್ರೋದ್ಯಾನ ನಿಮ್ಮದು ಪರಿಷತ್ agenda, ಅಂತ agenda. ಪುಸ್ತಕಗಳು. ವಾಟ್ ಈಸ್ ಅವರ್ ನಿಮ್ಮ ಎಜೆಂಡಾ ನಂಗೆ ಗೊತ್ತಿಲ್ಲ. ಹಿಡನ್ ಎಜೆಂಡಾ ನೋಡಿ ಒಂದು ನಿಮಿಷ. ರಾಷ್ಟ್ರೋದ್ಯಾನ ನಾನು ಪರಿಷತ್ ಯಾಕೆ ಹೇಳ್ಬೇಕು? ನಿಮ್ಮ ಬಾಯಿಂದಲೇ ಬರಲಿ. ಹಿಡನ್ ಎಜೆಂಡಾ. ಸರಿ ಹೇಳ್ತೀನಿ. ನಮ್ಮ ಅಜೆಂಡಾ ಇಷ್ಟೇ, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ನಮ್ಮ ಅಜೆಂಡಾ. ಇದು ಮಾಡುತ್ತಪ್ಪ? ನೀವು ಅದು ಬಹಿರಂಗ ಎಜೆಂಡಾ. ಹಿಡನ್ ಎಜೆಂಡಾ ಹೇಳಿ. ಹಿಡನ್ ಅಜೆಂಡಾ ನೀವು ಹೇಳ್ಬೇಕು. ನಾವು ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ನೀವು ಹೇಳಿ. ಹಿಂದುತ್ವದ ರಾಷ್ಟ್ರ, ಹಿಂದೂ ರಾಷ್ಟ್ರವನ್ನ ಕಟ್ಟಬೇಕು. ಇದು ಹಿಂದುತ್ವ ರಾಷ್ಟ್ರ ಅಲ್ವಾ? ಸೆಕ್ಯುಲರ್ ರಾಷ್ಟ್ರ ಅಂತ ಹೇಳ್ತಾರೆ. ಅಲ್ಲ, ಅವ್ರು ಹೇಳಲ್ಲ, ದೇಶ ಒಪ್ಕೊಂಡಿದ್ದು, ಅಲ್ಲಲ್ಲ, ಪ್ರಪಂಚ ಒಪ್ಕೊಂಡಿದ್ದು. ನಾವು ಹಿಂದೂ ರಾಷ್ಟ್ರ ಅಂತ ನಾನೊಬ್ಬ ಹಿಂದೂ ಹೆಮ್ಮೆಯಿಂದ ಹೇಳ್ತೇನೆ. ಹೌದಾ? ನಾವು ಹಿಂದೂ ರಾಷ್ಟ್ರ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಆಗುದಿಲ್ಲ ಸ್ವಾಮಿ. ನಾನೊಬ್ಬ ಹಿಂದೂ ಹೆಮ್ಮೆಯಿಂದ ಒಪ್ಕೊಳ್ತೇನೆ. ಈಗ ನಾನು ಬ್ರೈನ್ ವಾಶ್ ಅನ್ನುವಂತ ಅಲ್ಲ, ಇಲ್ಲಿ ಕೇಳಿ, ನಾನು ಹೇಳ್ತೇನೆ ನಿಮ್ಮ ಹತ್ರ, ಹಿಂದುತ್ವ ಹಿಂದೂ ರಾಷ್ಟ್ರ ಅಲ್ವಾ ಕೇಳಿದಾಗ ಅಲ್ಲ. ನಾನೊಬ್ಬ ಹಿಂದೂ ಹೆಮ್ಮೆಯಿಂದ ಹೇಳಿ. ಸೆಕ್ಯುಲರ್ ರಾಷ್ಟ್ರ. ಸೆಕ್ಯುಲರ್ ರಾಷ್ಟ್ರ. ನಾನು ಹಿಂದೂ ಆದ ಕೂಡ ಹಿಂದೂ ರಾಷ್ಟ್ರವಾಗಬೇಕಂತ ಬಯಸುತ್ತಲ್ಲ. ನಮ್ಮಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲ ಜಾತಿಗಳನ್ನು ನಾವು ಗೌರವಿಸಿದ್ದೇವೆ, ನಾವು ಒಪ್ಕೊಂಡಿದ್ದೇವೆ. ಸರಿ, ನಾವು ಜಾತಿಗಳನ್ನ ವಿಷಯಗಳನ್ನ ಗಮನಿಸುವುದು ಪ್ರಶ್ನೆ ಅದಲ್ಲ. ಧರ್ಮಗಳನ್ನ ಹೇಳಿ. ನಾನು ಹೇಳ್ತಾ ಇರೋದು ಇದು ಹಿಂದೂ ರಾಷ್ಟ್ರ ಹೌದು. ಇಲ್ಲಿ ಯಾಕಂದ್ರೆ ನಾವು ಹಿಂದೂಗಳಿದ್ದೇವೆ, ಹಿಂದೂ ರಾಷ್ಟ್ರ ಒಂದೇದ್ದು. ಬೇರೆಯವರು ಇದ್ದಾರೆ. ಅಲ್ಲ, ಯಾವ ಹಿಂದೂ ಜೈನರಿದ್ದಾರೆ, ಸಿಖ್ಖರಿದ್ದಾರೆ, ಈ ಪ್ರಪಂಚದಲ್ಲಿ ಡಿಕ್ಲೇರ್ಡ್ ಹಿಂದೂ ದೇಶ ಒಂದೇ ಒಂದು, ಅದು ಅಲ್ಲ. ಈಗ ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ. ನಾನು ಪೂರ್ಣವಾಗಿ ಹಿಂದೂ ರಾಷ್ಟ್ರ, ಈ ರಾಷ್ಟ್ರ ಪ್ರಪಂಚದಲ್ಲಿದ್ದದ್ದು ಒಂದೇ ಒಂದು, ಅದು ಸಹಿತ ಈಗ ಉಳಿದಿಲ್ಲ. ಆದ್ರಿಂದ ನಾವು ಒಪ್ಪಿಕೊಂಡ ಸತ್ಯಗಳನ್ನ ಒಪ್ಕೊಳ್ಳೇಬೇಕು ಸ್ವಾಮಿ. ಆಯ್ತು, ನನಗೆ ಮಾತಾಡೋಕೆ ನಾನು ಮಾತಾಡಲ್ಲ. ಒಂದನೇದು ಹೇಳಿದ್ದು ಬ್ರೈನ್ ವಾಶ್, ಇನ್ನೊಂದು ಹೇಳಿದ್ದು ಇದು ಹಿಂದುತ್ವ ಮತ್ತು ಹಿಂದೂ ರಾಷ್ಟ್ರ ಅನ್ನುವಂಥ ವಿಷಯಗಳನ್ನ ತುಂಬ್ತೀರಿ ಅಂತನ್ನುವಂಥದ್ದು. ಅದು ನಾವು ಒಪ್ಪಿಕೊಂಡಿದ್ದೆಲ್ಲ, ಜಗತ್ತೇ ಒಪ್ಕೊಳ್ಬೇಕಾದ್ದು ಮತ್ತು ಪ್ರತಿಯೊಬ್ಬ ಹಿಂದೂ ಆದವನು ಒಪ್ಕೊಳ್ಬೇಕಾದ. ಅದು ನಿಮ್ಮ ಥಿಯರಿ. ನಮ್ದೇ ಹೇಳ್ತಾ ಇರೋದು, ನಾನು ನಿಮ್ದು ಹೇಳ್ತಾ ಇಲ್ಲ. ನಿಮ್ಮದು ಬೇರೆನೇ ಇರ್ಬೋದು. ಇವತ್ತು ನಿಮ್ದು ಬೇರೆ ಉದ್ದೇಶ, ನಾನು ಆ ಉದ್ದೇಶವನ್ನು ಪಾಲಿಸುವುದು ಅಲ್ಲ, ಮತ್ತು ಅವ್ರದ್ದೇ ಆದಂತ ಅಜೆಂಡಾಗಳು ಅವರಿಗೆ ಇರುತ್ತೆ. ನಿಮ್ಮ ಹಿಡನ್ ಅಜೆಂಡಾ ಅನ್ನುವಂತ ಹೇಳಿದ್ರು, ಅದು ಅವರಿಗೆ ಮಾತ್ರ ಗೊತ್ತು. ಸಂಘದ ಯಾರಿಗೂ ಹಿಡನ್ ಅಜೆಂಡಾ ಅನ್ನುವಂಥದ್ದು ಇದುವರೆಗೂ ಇಲ್ಲ. ಏನಿದ್ರು ಒಂದೇ ಅಜೆಂಡಾ, ಅದು ಅಂದ್ರೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ. ಇವತ್ತು ವ್ಯಕ್ತಿ ನಿರ್ಮಾಣ ಅಂತ ಹೀಗೆ ಸುಮ್ಮನೆ ನೀವು ಹೇಳಿದ್ದಕ್ಕೆ ಹೇಳಿದ್ದು. ಈಗ ವ್ಯಕ್ತಿ ನಿರ್ಮಾಣ, ಒಬ್ಬ ವ್ಯಕ್ತಿಯನ್ನ ಬದಲಾವಣೆ ತಂದಾಗ ಸಹಜವಾಗಿ ರಾಷ್ಟ್ರ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಜ್ವಲಂತ ಉದಾಹರಣೆ ನರೇಂದ್ರ ಮೋದಿ ಅವರು. ನಾನು ರಾಜಕೀಯ ಕೇಳಿತಾ ಇಲ್ಲ, ಅವರೊಬ್ಬ ಸ್ವಯಂ ಸೇವಕನಾಗಿ. ಹಾಗಾದ್ರೆ ಯಡಿಯೂರಪ್ಪನಿಗೆ ಹೋಲಿಸಿಬಿಡಿ ನೀವು, ಒಂದು ಹೋಲಿಕೆ ಇರ್ಲಿ ನಿಮ್ಮಲ್ಲಿ. ಆಯ್ತು, ನೀವು ಹೇಳಿದನ್ನು ಒಪ್ಕೊಳ್ಳುವ. ಅದನ್ನು ಒಪ್ಕೊಳ್ಬೇಕಾದ್ರೆ ನಿಮ್ಮ ಸಂಘದ ಗಣವೇಶಧಾರಿಯಾಗಿ ಬಂದಂತ ರಾಜಕೀಯ ಅಸ್ತಿತ್ವ ಕಂಡುಕೊಂಡಂತ ಯಡಿಯೂರಪ್ಪನ ಪರಿಸ್ಥಿತಿ ಅಧೋಗತಿ ಎಲ್ಲಿಗೆ ಬಂತು? ಈ ರಾಜ್ಯವನ್ನು ಯಾವ ಮಟ್ಟಕ್ಕೆ ತಗೊಂಡು ಒಪ್ಕೊಳ್ಳಿ ಅದನ್ನ ಹೇಳೋದಕ್ಕಿಂತ ಪೂರ್ಣ. ಈಗ ನರೇಂದ್ರ ಮೋದಿ ವ್ಯಕ್ತಿತ್ವ ಬಗ್ಗೆ ಹೇಳ್ತಿದ್ದೀರಿ. ನಾವು ವ್ಯಕ್ತಿತ್ವ ಅವ್ರದ್ದು ಏನು ಅಂತ ನಾನು ಸ್ವಯಂ ಸೇವಕನಾಗಿ ಅವರನ್ನು ನೋಡ್ತಾ ಇದ್ದೀನಿ. ಹೌದಾ? ಸ್ವಯಂ ಸೇವಕನಲ್ಲಿ ಏನು ಯೋಚನೆಗಳು ಬರ್ತಾನೆ ನೀವು ಕಾಣಿಸ್ತಾ ಇದ್ದೀರಿ. ಹಾಗಾಗಿ ರಾಷ್ಟ್ರದಲ್ಲಿ ಬದಲಾವಣೆ ಆಗಬೇಕು, ವ್ಯಕ್ತಿ ನಿರ್ಮಾಣದಿಂದ ಆಗಬೇಕು ಅನ್ನುವಂಥದ್ದು. ಒಂದು ಕ್ಲಾಸ್ನಲ್ಲಿ 100 ಜನ ಇದ್ದಾರೆ ಸ್ಟೂಡೆಂಟ್ಸು. ಅವರಿಗೆ ಪಾಠ ಮಾಡೋ ಶಿಕ್ಷಕ ಎಲ್ಲರಿಗೂ ಒಂದೇ ರೀತಿ ಪಾಠ ಮಾಡ್ತಾನೆ. ಪ್ರತಿಯೊಬ್ಬರು ಬುದ್ಧಿವಂತರಾಗಬೇಕಂತ ಮಾಡ್ತಾನೆ. ಅದರಲ್ಲಿ ಒಬ್ಬ ಫೇಲ್ ಆಗ್ತಾನೆ, ಒಬ್ಬರು 50% ತೆಗಿತಾನೆ, ಒಬ್ಬ 100% ರ್ಯಾಂಕ್ ಹೊಡಿತಾನೆ. ಹಾಗಾಗಿ ವ್ಯಕ್ತಿಯಲ್ಲಿ ಆದಂತ ಬದಲಾವಣೆಯನ್ನ ನೀವು ಯಡಿಯೂರಪ್ಪ ಅವರು ಯಾಕೆ ಹೀಗೆ, ನರೇಂದ್ರ ಮೋದಿ ಉತ್ತರ ಸಿಗ್ಲಿಲ್ಲ. ಅಂದ್ರೆ ಸಂಘ ಬೆಳೀತಾ ಇದೆ, RSS ಬೆಳೀತಾ ಇದೆ ಅಂತಾದ್ರೆ ಕೋಮುವಾದ ಬೆಳೀತಾ ಇದೆ ಅಂತ ಅರ್ಥನಾ? ದೇಶದಲ್ಲಿ ಕೋಮುವಾದ ಬೆಳೀತಾ ಇದೆ, ಜಾತ್ಯತೀತ ತತ್ವಗಳು ಮಣ್ಣು ಸೇರ್ತಾ ಇದೆ ಅಂತ ಹೇಳ್ತಾ ಇರೋದು. ಯಾವ ಕೋಮುವಾದ ಅನ್ನುವಂಥದ್ದೇ ಇಲ್ಲ. ನಮ್ಮದು ಅಜೆಂಡಾ ಇಷ್ಟೇ ಸ್ಪಷ್ಟ. ಅಲ್ಲ, ಮೋಹನ್ ಭಗವತ್ ಅವರು ಸ್ವತಃ ಹೇಳಿದ್ರು, ಹಿಂದೂ ರಾಷ್ಟ್ರ ಮಾಡ್ತೀವಿ, ಹಿಂದೂ ರಾಷ್ಟ್ರ ಆಗಬೇಕು. ಹಿಂದೂ ರಾಷ್ಟ್ರದ ಕಲ್ಪನೆಯನ್ನ ಅರ್ಥ ಮಾಡಿಕೊಳ್ಳಿ. ಇದು ಕೋಮುವಾದ ಅಂತ ನಾವು ಬೇರೆಯವರಿಗೆ ಜಾಗ ಇಲ್ಲ ಅಂತ ಹೇಳಿ ಆಯ್ತು. ಬೇರೆಯವ್ರಿಗೆ ಜಾಗ ಇಲ್ಲ ನೋಡಿ. ಈಗ ಅನೇಕ ಸಾರಿ ಹಜ್ಜಿಗೆ ಹೋಗ್ತಾರೆ. ಹಜ್ಜಿಗೆ ಹೋಗೋ ಸಂದರ್ಭದಲ್ಲಿ ಅವ್ರು ಹಿಂದೂ ಮುಸ್ಲಿಂ ಅಂತ ಬರಿಬೇಕಾಗತ್ತೆ ಕೆಲವು ಸಾರಿ. ನೋಡಿ, ಅವರು ಒಬ್ಬ ಹಿಂದೂ ರಾಷ್ಟ್ರದಿಂದ ಬಂದವನು ಅಂತ ಹೇಳ್ಕೊಳ್ತಾರೆ. ಅದೇ ಬಿಟ್ಟು ನಾನು ಯಾವುದೋ ಒಂದು ದೇಶದಿಂದ ಬಂದಿದ್ದಲ್ಲ, ಹಿಂದೂ ರಾಷ್ಟ್ರದಿಂದ, ಹಿಂದೂ ಸ್ಥಾನದಿಂದ ಬಂದಿದ್ದೇನೆ. ಸರಿ, ಇತಿಹಾಸವನ್ನು ಮೂಲ ಎಜೆಂಡಕ್ಕೆ ಹೋಗಬೇಡಿ, ಬಿಟ್ಟು ಪ್ರಗತಿಪರರನ್ನ, ಬುದ್ಧಿಜೀವಿಗಳನ್ನ ಮಾತಾಡಿಸಿದ್ರೆ ನಿಮ್ಮ ಸಂಘಟನೆ ಮೇಲೆ ಒಂದು ದೊಡ್ಡ ಅಪವಾದ ಇರುವಂತದ್ದು ಪ್ಯಾಸಿಸ್ಟ್ ಶಕ್ತಿಗಳವರು. ಪ್ಯಾಸಿಸಂ ಅಂದ್ರೆ ಹಿಂದೆ ನಾಜಿಸಂ ಬೆಳೆದಿತ್ತು, ಅದೇ ರೀತಿ ಇವತ್ತು ಇಂಡಿಯಾದಲ್ಲಿ RSS ಬೆಳೀತಾ ಇದೆ. ಆ ರೀತಿ ಯಾವುದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಳೀತಾ ಇದೆ. ಹಿಟ್ಲರ್ ಯಾವ ರೀತಿ ಆತನ ವಿಚಾರಧಾರೆಗಳನ್ನ ತುಂಬಿ ಬೆಳೆಸಿದ್ನೋ ಅದೇ ರೀತಿ ಇಲ್ಲಿ ಸಂಘದ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಯುವ ಪೀಳಿಗೆ ಆಗಲಿ, ಇವತ್ತಿನ ಸಮಾಜ ಹಾಗೆ ನೀವು ಹುಡುಗರನ್ನ, ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ಒಂದು ಗಂಭೀರ ಆರೋಪ ಇದೆ. ಯಾರು ಆರೋಪ ಮಾಡ್ತಾ ಇದ್ದಾರೆ? ಆರೋಪಗಳು ಸಂಘದ ಮೇಲೆ ಅನೇಕರು ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಸಂಘ ಮಾತ್ರ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಯಾವುದಕ್ಕೆ ಇವರು ಕಿವಿ ಕೊಡುವುದಿಲ್ಲ. ಯಾಕೆ ಕೊಡಬೇಕು? ಈಗ ನೀವು ಹೇಳ್ತಾ ಇರೋದು ಗಾಂಧಿ ಹತ್ಯೆ ಅಂತ, ನಾವ್ಯಾಕೆ ಕಡ್ಕೊಡುದು? ನೀವು ಹೇಳ್ತಾ ಇರೋದು ಒಂದು ತೀವ್ರಗಾಮಿ ತತ್ವ ಅಂತ ಹೇಳಿದ್ರೆ ಅದರ ಮೇಲೆ ಆಕರ್ಷಿತರಾಗುವವರು ಜಾಸ್ತಿ ಇರ್ತಾರೆ. ಬೆಂಕಿಗೆ
ಬೆಂಕಿ ಇದ್ದ ಕಡೆಗೆ ನೀವು ಇದು ಮುತ್ತುತ್ತೆ. ತೀವ್ರಗಾಮಿ ತತ್ವ ಅನ್ನುವಂಥದ್ದು ನೀವು ಒಂದು ಮುಖ ನಿಮ್ಮ ಯೋಚನೆಯಲ್ಲಿ ಬಂದಿರೋದು. ಇವತ್ತು ಸಂಘದ ಕಡೆ ಅದೇ ಕಾರಣಕ್ಕಾಗಿ ಸಂಘ ಬೆಳೀತಾ ಇದೆಯಾ ಅಂತ ಇಲ್ಲ 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 ನೋಡಿ, ಸಂಘದ ಕಡೆ ತೀವ್ರಗಾಮಿ ತತ್ವ ಇದೆ. ಈಗಿನ ಯುವಕರು ತೀವ್ರಗಾಮಿ ತತ್ವವನ್ನು ಒಪ್ಪಿಕೊಳ್ತಾರೆ. ನೋಡಿ, ಸಂಘ ಬೆಳೀತಾ ಇದೆ. ನೀವು ಒಂದು ಮುಖದಲ್ಲಿ ಸಂಘವನ್ನು ಯೋಚನೆ ಮಾಡ್ತಾ ಇದ್ದಾರೆ. ಸಂಘದ ಪರಿವಾರ ಸಂಸ್ಥೆಗಳನ್ನು ನೋಡಿದಾಗ ಅಥವಾ ಸಂಘ ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ನೋಡಿ, ಇವತ್ತು ವನವಾಸಿಗಳ ಮಧ್ಯದಲ್ಲಿ ಮಾಡ್ತಾರೆ, ಅಲ್ಲಿ ತೀವ್ರಗಾಮಿ ಬರೋದಿಲ್ಲ. ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ಅಲ್ಲಿ ತೀವ್ರಗಾಮಿ ಬರೋದಿಲ್ಲ. ಸಂಸ್ಕೃತವನ್ನ ಇಡೀ ಜಗತ್ತಿಗೆ ಪ್ರಸರಿಸ್ತಾ ಇದೆ, ಅಲ್ಲಿ ತೀವ್ರಗಾಮಿ ಬರೋದಿಲ್ಲ. ವನವಾಸಿಗಳ ಮಧ್ಯದಲ್ಲಿ ಶಿಕ್ಷಣ ಕೊಡುವಂತಹದ್ದು ಮಾಡ್ತಾ ಇದೆ. ಈ ರೀತಿ ಅನೇಕ ಒಳ್ಳೆಯ ಕೆಲಸ. ಇವತ್ತು ಏನೋ ಒಂದು ಸಮಾಜದಲ್ಲಿ ಆತಂಕಗಳಾಗುತ್ತೆ ಅಥವಾ ಒಂದು ಏನೋ ಒಂದು ರೈಲು ಅಪಘಾತಗಳಾಗುತ್ತೆ, ಅಲ್ಲಿ ಹೋಗಿ ಸಹಾಯ ಮಾಡುವುದು ತೀವ್ರಗಾಮಿಯ? ಹಾಗಾದ್ರೆ ಆ ರೀತಿ ವ್ಯಕ್ತಿ ನಿರ್ಮಾಣದ ಕೆಲಸ ಮಾತ್ರ ಮಾಡ್ತಾ ಇದೆ ಸಂಘ, ಹೊರತು ಈ ರೀತಿ ತೀವ್ರಗಾಮಿ ಕಲ್ಪನೆಗಳೇ ಇಲ್ಲ ಸಂಘ. ಒಂದು ಇದೆ, ಸಂಘ ಬೆಳೆಯೋದರ ಹಿಂದೆ ಕಾಂಗ್ರೆಸ್ ಕೂಡ ಅಷ್ಟೇ ಜವಾಬ್ದಾರಿ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅನ್ನುವಂಥದ್ದು ತುಷ್ಟೀಕರಣದ ರಾಜಕಾರಣ ಮಾಡಿದೆ ದೇಶದಲ್ಲಿ. ಖಂಡಿತ ಮಾಡಿಲ್ಲ. ಹಿಂದೂ ಅನ್ನುವಂತ ಹಿಂದೂ ಸಮುದಾಯವನ್ನೇ ಕೀಳಾಗಿ ನೋಡುವಂತ ಯಾವತ್ತೂ ಮಾಡಿದ್ದಿಲ್ಲ ಅಂತ ವ್ಯವಸ್ಥೆ. ಯಾವ ಸಮುದಾಯವನ್ನು ಕೀಳಾಗಿ ಕಾಣ್ತಕ್ಕಂತ ನಿಮ್ಮ 10 ವರ್ಷದ UPA ಆಡಳಿತಾವಧಿಯಲ್ಲಿ ಆದಷ್ಟು ನೀವು ಹಿಂದುತ್ವವಾದಿ ಸಂಘಟನೆಗಳನ್ನು ತುಳಿಯುವಂತ ಕೆಲಸವನ್ನ ಮಾಡಿದ್ರಿ. ಹಿಂದುತ್ವವಾದಿ ಕೋಮುವಾದಿ ಸಂಘಟನೆಗಳನ್ನ ನೀವ್ ಯಾಕೆ ಅದಕ್ಕೆ ಹಿಂದೂ ಪೇಂಟಿಂಗ್ ಹಾಕ್ತೀರಿ? ಕೋಮುವಾದ, ಅದು ಯಾವುದೇ ಜಾತಿದಿರ್ಬೋದು, ಯಾವುದೇ ಜಾತಿ ಅಲ್ಲ, ಯಾವುದೇ ಧರ್ಮದ್ದಿರ್ಬೋದು, ಅಲ್ಲಿಯ ಕೋಮುವಾದಿ ಸಂಘಟನೆಗಳನ್ನ ಹತ್ತಿಕ್ಕಿಂತ ಹೆಚ್ಚು ಅದನ್ನು ತಡಿಬೇಕು ಅಂತ ಹಿಂಸಾಚಾರ ತಡೆ ಮಸೂದೆ ಅದನ್ನೊಂದು ಜಾರಿಗೆ ತರಬೇಕು ಅಂತ ಸೋನಿಯಾ ಗಾಂಧಿ ಅವರು ಹೊರಟರು. ಹೌದು, ಅದು ಎಲ್ಲಿಗೆ ತನಕ ಇತ್ತು ಅಂತ ಹೇಳಿದ್ರೆ ಯಾವುದೇ ಗಲಭೆ ಆದ್ರೂ ಹಿಂದೂ ಜವಾಬ್ದಾರ ಅಲ್ಲ. ಆ ಪ್ರದೇಶದ ಬಹುಸಂಖ್ಯಾತ ಹಿಂದೂ ಹೇಗಾಗ್ತಾನೆ? ನೀವು ದಕ್ಷಿಣ ಕನ್ನಡದ ಬಹುಸಂಖ್ಯಾತರು ಆ ಪ್ರದೇಶನ ವಾರ್ಡಿಗೆ ನೀವ್ ಯಾಕೆ ಅದನ್ನ ಕಲ್ಪನೆಗಳನ್ನ ವಿಕಾರಗೊಳಿಸಿ ಇಂತ ನಿಮ್ಮ ಅಜೆಂಡಾಗಳು ಯಾವತ್ತೂ ಇಲ್ಲ. ಆ ಪ್ರದೇಶದಲ್ಲಿ ಅಂತ ಹೇಳಿದಾಗ ಅಲ್ಲಿ ಯಾರು ಬಹುಸಂಖ್ಯಾತರು ಅಂತಕ್ಕಂಥ ಅಲ್ಲಿ ಎಲ್ಲೋ ಮುಸ್ಲಿಂ ಬಹುಸಂಖ್ಯಾತರು, ಭಾರತದಲ್ಲಿ ಹಿಂದೂಗಳೇ ಬಹುಸಂಖ್ಯಾತರು ಮಾಡಿದ್ರು ಅಂತ ಅರ್ಥ ಆಗತ್ತೆ. ಎಲ್ಲಿ ಹೇಗಾಗತ್ತೆ? ಇದು ಇಂಥ ಅಪಪ್ರಚಾರವನ್ನ ಸಂಘಗಳು ಮಾಡ್ತಾ ಬಂತು. ಸಂಘ ಯಾವತ್ತು ಇಂಥ ಅಪಪ್ರಚಾರಗಳನ್ನ ಮಾಡ್ತು. ಅದು ಬಹುಶಃ ಬೇರೆಯವರ ಬಾಯಿಲ್ಲ. ಅದಾಗ್ಲೇ ಹೇಳಿದ್ರು, ವ್ಯವಸ್ಥಿತ ಅಪಪ್ರಚಾರಕ್ಕೆ ಮಾಡ್ತಂತ ಕೆಲಸಗಳದು ಅಲ್ಲಿಂದ ಔಟ್ಕಮ್ಸ್ ಇದು. ಸಂಘ ಅಪಪ್ರಚಾರ ಮಾಡಿತು, ವ್ಯವಸ್ಥಿತ ಅಪಪ್ರಚಾರಗಳು, ಬರೀ ಪುತ್ತೂರಿನಲ್ಲಿ ಮಾಡೋದಕ್ಕೆ ಹೊರಟ್ರು. ನೀವು ಅದಕ್ಕೂ ಅಪಸ್ವರ ತೆಗೆದ್ರಿ, ಮಾಡಬಾರದು ರೀ. ನಮ್ಮಲ್ಲಿ ಅದೆಲ್ಲ ಇಲ್ಲ. ಹಿಂದೂ ಪರಿಷತ್ ನಮ್ಮಲ್ಲಿ ಪಕ್ಷ ಇದೆ. ಪಕ್ಷದ ನಾವು ಹೇಳಿದ್ದೇನು, ಸೊ ಜನಗಳಿಗೆ ಯಾವ ಸಂದೇಶ ಹೋಗುತ್ತೆ? ಕಿಶನ್ ಹೆಗಡೆ ಅವರೇ, ಯಾವ ಸಂದೇಶ ಹೋಗಲ್ಲ? ನಾವೇನು ಭಾರತೀಯ ಮುಸಲ್ಮಾನ್ ಸಂಘಟನೆ ನೀವು ಅರ್ಥ ಮಾಡ್ಕೊಳ್ಳಿ. ಪುತ್ತೂರಿನ ಘಟನೆ ಬಗ್ಗೆ ಬಹಳ ಸ್ಪಷ್ಟ. ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದುಕೊಂಡು ಅವರು ಮಾಡಬಾರದು, ಯಾವುದೇ ಜಾತಿಯ ಯಾವುದೇ ಧರ್ಮದ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಅಂತಕ್ಕಂಥದ್ದು ಇದೆ. ಅದನ್ನ ಅವ್ರು ಹೇಳಿದ್ದೆ ಹೊರತು ಬೇರೆ ಅವರ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಏನಿದಾವೆ ಅಥವಾ ಅವರ ಮೇಲೆ ಮಾಡಿರುವಂತ ಗಂಭೀರವಾದಂತಹ ಆರೋಪಗಳು ಜನ ಅವರ ಕಡೆಗೆ ಗುಳೆ ಹೋಗುವಾಗ ಮಾಡಿದೆ. ಖಂಡಿತ ಗುಳೆ ಹೋಗ್ತಾ ಇಲ್ಲ. ಅವರ ಸಿದ್ಧಾಂತಗಳನ್ನು ಒಪ್ಕೊಂಡು ಹೋಗೋದವರು ಒಂದು 10-20% ಇದ್ರೆ ಅಲ್ಲಿ ಏನೋ ಅಧಿಕಾರ ಸಿಗ್ತದೆ ಅಂತ ಹೇಳ್ಕೊಂಡು ಬಟ್ಲಿಟ್ಟವರು, ತಟ್ಟೆ ಇಟ್ಟವರು, ಲೋಟ ಇಟ್ಟವರು ಅವರ ಸಂಖ್ಯೆ 70-80. ಇನ್ನು ಇವ್ರು ಹೇಳಿದ್ರಲ್ಲ ನಾವು ಪ್ಯೂರಿಫೈ ಮಾಡ್ತೀವಿ ಅಂತ. ಪ್ಯೂರಿಫೈ ಮಾಡಿದಾಗ ಎಷ್ಟು ಉಳಿದ? ನಾನು ಕೊನೆಯದಾಗಿ ನಿಮ್ಮಲ್ಲಿ ಕೇಳೋದು, ಇದು ನಿಮ್ಮ ಪಾರ್ಟಿಗೆ ಆತಂಕ ಹೌದೋ ಅಲ್ವೋ? ಅಲ್ಲ, ಆತಂಕದ ಪ್ರಶ್ನೆ ಹೌದಾ ಅಲ್ವೋ? ಪ್ರಾಮಾಣಿಕವಾಗಿ ಹೇಳೋದು ಅಂತಾದ್ರೆ ನಾನು ಕೇಳಿದೆ, RSS ಬಜರಂಗ ದಳದ ಸಂಖ್ಯೆ ಇವತ್ತಿಗೂ ಇನ್ನೂ ಕೂಡ ಅಂಕಿಅಂಶ ಇಲ್ಲ. ಎಷ್ಟು ಬೆಳೆದಿದ್ದೆ, ಏನು ಕತೆ ಅನ್ನುವಂಥದ್ದು. ವಿಶ್ವ ಹಿಂದೂ ಪರಿಷತ್ ಇಲ್ಲ. ಉಳಿದಂತ ABVP ಅದಕ್ಕೆ ಎಷ್ಟು ಜನ ಆಕ್ಟಿವ್ ಮೆಂಬರ್ ಆಗಿದ್ದಾರೆ, ಏನು ಕತೆ ಅನ್ನುವಂಥದ್ದು ಇನ್ನೂ ಅಂಕಿಅಂಶ ಇಲ್ಲ. ತಮ್ಮ ಗಮನಕ್ಕೆ ತಾವು ಹೇಳಿದಂತ ಇಂತ ಎಲ್ಲಾ ಸಂಘಟನೆಗಳು ಬಜರಂಗ ದಳ ಬಿಡಿ, ನಾವು ಆ ಸಂಘಟನೆಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ABVPಗೆ ಪರ್ಯಾಯವಾಗಿ ವಿದ್ಯಾರ್ಥಿ ಸಂಘಟನೆ ನಮ್ಮಲ್ಲಿದೆ. ಇವತ್ತು ಅವರ ಯುವಕ ಸಂಘಟನೆ ತುಕ್ಕು ಹಿಡಿದಿದೆ ಅಂತ ಯಾರು ಹೇಳ್ತಾರೆ? ನೋಡಿ, ABVP ಏನ್ ಮಾಡ್ತಾ ಇದೆ? ಏನು ಮಾಡ್ತಾ ಇಲ್ಲ. ಹಾಗೆ ಎಲ್ಲ ಚಾಲ್ತಿಯಲ್ಲಿದೆ. ಎಲ್ಲ ಕಡೆ ಎಲ್ಲ ಸಂಘಟನೆಗಳು ಚಾಲ್ತಿಯಲ್ಲಿದೆ. ಅಧಿಕಾರದಿಂದ ಹೊರಗುಳಿದಾಗ ಎಲ್ಲ ಸೋಲುಗಳಿಗೂ ಒಬ್ಬನೇ ಜವಾಬ್ದಾರಿ. ನಿಮಗೆ ಆತಂಕ ಅಲ್ಲ, ಇದು ನಾವು ನಮ್ಮನ್ನು ಬೆಳೆಸ್ಕೊಳ್ತೇವೆ. ನಾವು ವ್ಯಕ್ತಿತ್ವ ವಿಕಸನ ಮಾಡ್ಕೊಳ್ತೇವೆ. ನಾವು ಬೆಳಿಲಿಕ್ಕೆ ಸಪೋರ್ಟ್ ಅಂತ ಹೇಳ್ತಾ ಇಲ್ಲ.
ನಮ್ಮನ್ನ ನಾವು ಬೆಳೆಸ್ಕೊಳ್ತೇವೆ. ನಾವು ಬೇರೆಯವರು ಹೇಗೆ ಬೆಳೀತಾರೆ, ಯಾವ ಅಪಪ್ರಚಾರದಲ್ಲಿ ಬೆಳೀತಾರೆ ಅಂತಕ್ಕಂಥ ನಮಗೆ ಸಂಬಂಧಪಟ್ಟದಲ್ಲ. ಅವರ ಮಾರ್ಗ ಏನಿದ್ರು ಅದು ಅವರಿಗೆ. ನಾವು ನಮ್ಮ ಪಕ್ಷ ಸಂಘಟನೆಗಳನ್ನ ಹಲವು ವಿಭಾಗಗಳನ್ನ ಆಕ್ಟಿವೇಟ್ ಮಾಡ್ತಕ್ಕಂಥ ನಮಗೆ ಸಂಬಂಧಪಟ್ಟಂತ RSS ಬೆಳವಣಿಗೆಯನ್ನ ಕಾಣ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ಉಳಿದ ನಿಮ್ಮ ಪರಿವಾರದ ಸಂಘಟನೆಗಳು ಕೂಡ ಅದು ಬೆಳವಣಿಗೆಯನ್ನ ಕಾಣ್ತಾ ಇರಬಹುದು. ಪ್ರಶ್ನೆ ಇರುವಂತದ್ದು, ಇವು ಎಲ್ಲವನ್ನ ಬಿಜೆಪಿ ಕಂಟ್ರೋಲ್ ಮಾಡ್ತಾ ಇದೆಯಾ? ಅಂದ್ರೆ ಹಿಂದೆ ಸಂಘ ಕಂಟ್ರೋಲ್ ಮಾಡ್ತಾ ಇತ್ತು ಎಲ್ಲವನ್ನ, ಇವತ್ತು ಬಿಜೆಪಿ ಇದನ್ನ ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಇದೆ. ಇದು ಯಾಕೆ ಮನಸ್ಸಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಇರೋದ್ರಿಂದ ಈ ರೀತಿಯ ಪ್ರಶ್ನೆಗಳು ಮೂಡುವುದು ಸಹಜ. ಆದರೆ ಸಂಘ ತನ್ನ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾನೆ ಇದೆ, ಮುಂದುವರಿತಾ ಇದೆ. ಈಗ ಕೇವಲ ಇದು ಪ್ರಾರಂಭ ಮಾತ್ರ. 2025ಕ್ಕೆ ಇನ್ನೂ ಬಹಳಷ್ಟು ದೇಶದಲ್ಲಿ ಬದಲಾವಣೆ ಆದಂಥ ಚಿತ್ರಣವನ್ನ ಮತ್ತೆ ಒಂದ್ಸಾರಿ ಚರ್ಚೆಗೆ ಈ ರೀತಿ ಇಷ್ಟೆಲ್ಲ ಅವತ್ತು ಮಾತನಾಡಿದ್ವಿ, ಇವತ್ತು ಇದನ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಪ್ರಸಂಗವು ಖಂಡಿತವಾಗಿ ಬರುತ್ತೆ. ಯಾಕಂದ್ರೆ ಸಂಘ ನಿರಂತರವಾಗಿ ಹೋಗಿದೆ, ಯಾವುದೇ ಪ್ರಚಾರ ಇಲ್ಲದೇನೆ, ಈ ರೀತಿಯ ಯಾವುದೇ ಗೋಜು ಗೊಂದಲಗಳು ಇಲ್ಲದೇನೆ ತನ್ನ ಕೆಲಸವನ್ನು ರಾಷ್ಟ್ರಕ್ಕೋಸ್ಕರವಾಗಿ ಸಮಾಜಕ್ಕೋಸ್ಕರ ಲಕ್ಷಾಂತರ ಕಾರ್ಯಕರ್ತರು ಕ್ಯಾಡರ್ ಬೇಸ್ ಆಗಿ ನಡೀತಾನೆ ಇರು. ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ಸೊ ಆ ಕಾರಣಕ್ಕಾಗಿ ಸಂಘ ಕೂಡ ತನ್ನ ತತ್ವ, ತನ್ನ ಸಿದ್ಧಾಂತಗಳಲ್ಲಿ ಬದಲಾವಣೆಗಳನ್ನ ಮಾಡ್ತಾ ಬರ್ತಾ ಇದೆ, ಮಾಡರ್ನ್ ಆಗ್ತಾ ಇದೆ ಸಂಘ. ಇಲ್ಲ, ಮಾಡರ್ನ್ ಆಗೋದು ಸಂಘ ಸಿದ್ಧಾಂತಗಳಲ್ಲಿ ಯಾವತ್ತೂ ಬಿಟ್ಕೊಡೋದಿಲ್ಲ. ಸಂಘದ ಸಿದ್ಧಾಂತ ಒಂದೇ, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ, ಇದು ಒಂದೇ ಸಿದ್ಧಾಂತ ಬಿಟ್ರೆ ಬೇರೆ ಏನಿಲ್ಲ. ಪ್ರಶ್ನೆಯನ್ನ ಕೇಳಿದೆ, RSS ಈ ಹಿಂದೆ ಎಲ್ಲದಕ್ಕೂ ಕಂಟ್ರೋಲಿಂಗ್ ಪವರ್ ಇದ್ದದ್ದು RSS, ಇವತ್ತು ಬಿಜೆಪಿ ಆ ಸ್ಥಾನದಲ್ಲಿ ಇದೆಯಾ ಅಂತ. ಯಾಕೆ ಅಂತ ಹೇಳಿದ್ರೆ ಅಧಿಕಾರದಲ್ಲಿದೆ ಬಿಜೆಪಿ, ಸಂಘದ ಬಹಳಷ್ಟು ಜನ ದೊಡ್ಡ ದೊಡ್ಡ ಪೋಸ್ಟ್ ನಲ್ಲಿ ಬಿಜೆಪಿಯಲ್ಲಿ ಇದ್ದಾರೆ. ಸೊ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ. ಇಲ್ಲ, ಖಂಡಿತವಾಗಿ ಇಲ್ಲ. ಏನಂದ್ರೆ ಅಧಿಕಾರ ಅನ್ನುವಂಥದ್ದು ಸಂಘಕ್ಕೆ ಬರುವುದೇ ಇಲ್ಲ. ಅಧಿಕಾರ, ಹಣ, ಈ ವಿಚಾರಗಳು ಹೆಚ್ಚು ಪ್ರಸ್ತುತ ಆಗುತ್ತೆ ಒಂದು ಸಂಘಟನೆ ಹಿಂದೆ. ಸಂಘದ ಕಾರ್ಯಕರ್ತರಲ್ಲಾಗಿ ಅಥವಾ ಸಂಘದ ಬೆಳವಣಿಗೆಗೆ ಇದು ಯಾವುದು ಬರುವುದಿಲ್ಲ. ಯಾಕಂದ್ರೆ ನೋಡಿ, ಇಲ್ಲಿ ಸಂಘಕ್ಕೆ ಬರುವವನು ತಾನೇ ಕೊಟ್ಟು ಬರ್ಬೇಕು ಹೊರತು ತಗೊಂಡು ಯಾವತ್ತು ಬರದು. ಇವತ್ತು ಒಂದು ಗಣವೇಶ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅತ್ಯಂತ ಬಡ ಕುಟುಂಬದ ಒಬ್ಬ ವ್ಯಕ್ತಿಯು ಕೂಡ ತಾನು ಖರ್ಚು ಮಾಡಿ ಬರ್ತಾನೆ ಹೊರತು ಅದನ್ನು NCC ಯಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೊಡೋ ರೀತಿಯಲ್ಲಿ ಯಾರು ಇಲ್ಲಿ ಗಣವೇಶ ಆಗ್ಲಿ ಯೂನಿಫಾರ್ಮ್ ಕೊಡೋದಿಲ್ಲ. ಪ್ರತಿಯೊಂದು ಕೂಡ ತಾನು ಕೊಟ್ಟು ಬರುವುದಿಲ್ಲ, ಅದೇ ಸಮಾಜಕ್ಕೆ ಏನಾದರೂ ಕೊಟ್ಟು ಬರುವುದು. ಹಾಗಾಗಿ ಇಲ್ಲಿ ತಗೊಳ್ಳುವಂತಹ ಮನೋಭಾವನೆಯಿಂದ ಸಂಘಕ್ಕೆ ಯಾರು ಬರುವುದಿಲ್ಲ ಮತ್ತು ಸಂಘ ಆ ರೀತಿ ಮಾಡುವುದೂ ಇಲ್ಲ. ಒಂದು ನಾನು ಅವರಲ್ಲಿ ಕೇಳಿದೆ, ಹಿಂದುತ್ವಕ್ಕೆ ದೇಶ ಟರ್ನ್ ಆಗ್ತಾ ಇದೆಯಾ? ನಿಮ್ಮ ಸಂಘಟನೆಗೆ ಹೆಚ್ಚಿನ ಆಸಕ್ತಿ ಅಥವಾ ಆಕರ್ಷಣೆ ಬೆಳಿಬೇಕು ಅಂತಾದ್ರೆ ಹಿಂದುತ್ವದ ಕಡೆಗೆ ಟರ್ನ್ ಆಗ್ತಾ ಇದೆಯಾ? ಹಿಂದುತ್ವ ಅನ್ನುವಂತಹದ್ದು ಇಲ್ಲಿಯ ಈ ನೆಲದ ಜೀವನ ಪದ್ಧತಿ ಅನ್ನುವಂತಹದ್ದನ್ನು ಹೈಕೋರ್ಟು, ಸುಪ್ರೀಂ ಕೋರ್ಟು ಹೇಳಿದೆ. ಹಾಗಾಗಿ ಈ ಪದ್ಧತಿಯನ್ನ ಒಪ್ಪಿಕೊಳ್ಳುವುದು, ಒಳ್ಳೆಯದನ್ನ ಒಪ್ಪಿಕೊಳ್ಳಿಕ್ಕೆ ಇವತ್ತು ಸಮಾಜ ತೆರೆದು ನಿಂತುಕೊಂಡಿದೆ. ಈ ಬೆಳವಣಿಗೆ ಅನ್ನುವಂಥದ್ದು ಸಹಜ ನಿಮ್ಮ ಪ್ರಕಾರ? ಒಳ್ಳೆಯದನ್ನ, ಇದು ಬರೀ ಕೇವಲ ಹಿಂದುತ್ವ ವಿಚಾರದಲ್ಲೆಲ್ಲ, ಯಾವುದೇ ಒಳ್ಳೆಯ ವಿಚಾರವನ್ನ ಸಮಾಜಕ್ಕೆ ಕೊಟ್ಟಾಗ ಸಹಜವಾಗಿ ಸ್ವೀಕರಿಸುವ ಮನೋಭಾವನೆಯಲ್ಲಿ ತೆರೆದುಕೊಂಡಿದೆ ಇವತ್ತು ಸಮಾಜ. ಯಾಕಂದ್ರೆ ಮೊದಲಾದ್ರೆ ಯಾವುದೋ ಒಂದು ಸುಳ್ಳನ್ನು 10 ಬಾರಿ ಹೇಳಿ ನಂಬಿಸಿಕೊಳ್ಳುವಂತಹದ್ದು. ಇವತ್ತಿನ ಸೋಷಿಯಲ್ ಮೀಡಿಯಾ ಇರಬಹುದು, ಇವತ್ತು TV ಮಾಧ್ಯಮಗಳಿದು, ವಾಸ್ತವ ಏನು ಅಂತ ಇವತ್ತು ಜನರಿಗೆ ಕಾಣಿಸ್ತಾ ಇದೆ. ಮತ್ತು 50% ಜಾಸ್ತಿ ಇರೋ ಯುವಕರು ನಂಬ್ತಾರೆ. ಬಹುಶಃ ನಾನು ಕೇಳಿದೆ, ನಿಮ್ಮಲ್ಲಿ ಈ ರೀತಿ ಮಾತೃ ಸಂಘಟನೆಗಳಿಲ್ಲ, ಅವರಲ್ಲಿ ಅವರಲ್ಲಿ ಅಂತ ಮಾತೃ ಸಂಘಟನೆ ಇದೆ. ಬಿಜೆಪಿ ಅದನ್ನ ಪೊಲಿಟಿಕಲ್ ಆಗಿ ಅವರಿಗೆ ಪೊಲಿಟಿಕಲ್ ಆಗಿ ಹೆಲ್ಪ್ ಆಗುತ್ತೆ. ಸೊ ಇವರಿಗೆ ಏನ್ ತಂತ್ರಕ್ಕೆ ಪ್ರತಿತಂತ್ರ, ಟೀಕೆ ಮಾಡೋದನ್ನ ಜನ ಒಪ್ತಾ ಇಲ್ಲ. ಟೀಕೆ RSS ನ ಮೇಲಿನ ಟೀಕೆಯನ್ನ ಜನ ಒಪ್ತಾ ಇಲ್ಲ ಅನ್ನೋದಕ್ಕೆ ಅಂಕಿಅಂಶಗಳು ಸಾಕ್ಷಿ. ಸೊ ಏನು ಪ್ರತಿತಂತ್ರ? ಏನು ಪ್ರತಿತಂತ್ರ? ನಾವು ರಾಜಕೀಯ ಪ್ರತಿತಂತ್ರ ಹೊರತು ಜನರ ಮನಸ್ಸಿನ ನಡುವೆ ಗೋಡೆಗಳನ್ನ ಕಟ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡುವುದಿಲ್ಲ, ಮಾಡ್ಲೂ ಇಲ್ಲ, ಮಾಡುವುದೂ ಇಲ್ಲ. ಬಹುಶಃ ರಾಜಕೀಯ ಟೀಕೆಗಳು ನಿಮಗೆ ಕಾಸ್ಟ್ಲಿ ಆಗಿದೆ. ಕಾಸ್ಟ್ಲಿ ಖಂಡಿತ ಆಗ್ಲಿಲ್ಲ. ಯಾಕೆ ಕಾಸ್ಟ್ಲಿ ಆಗ್ತದೆ? ದಿಗ್ವಿಜಯ್ ಸಿಂಗ್, ರಾಹುಲ್ ಗಾಂಧಿ ಸೇರಿದಂತೆ ಅನಿವಾರ್ಯ ಪರಿಸ್ಥಿತಿಗಳು ಕಾಸ್ಟ್ಲಿ ಆಗಿದೆ. ಖಂಡಿತ ಇಲ್ಲ. ನಾವು ಆದ್ರೂ ಈಗಲೂ ಹೇಳ್ತೇವೆ, ಅವ್ರು ಎಷ್ಟೇ ಬೆಳೀತಾರೋ ಬೆಳಿಲಿಕ್ಕೆ ಆಗ್ತದೋ, ಅವರ ಪ್ರಚಾರ ಮತ್ತು ಅಪಪ್ರಚಾರಗಳನ್ನು ಅವ್ರು ಆರಿಸ್ಕೊಳ್ತಾರೋ ಅದು ಅವ್ರಿಗೆ ಬಿಟ್ಟದ್ದು. ಆದ್ರೆ ನಮ್ಮ ರಾಜಕೀಯ ಲಾಭಕ್ಕಾಗಿ ಜನರ ನಡುವೆ ಗೋಡೆಗಳನ್ನ ಕಟ್ತಕ್ಕಂಥದ್ದು, ಜಾತಿ ಧರ್ಮಗಳ ಮಧ್ಯೆ ಒಡಕನ ತರ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಲಾಭವೇ ಆಗುವುದು ಹೌದಾದ್ರೂ ಸಹಿತ ಮಾಡ್ಲಿಕ್ಕೆ ಬದ್ಧರಲ್ಲ. ಆದ್ರೆ ಯಾವತ್ತೂ ಇತ್ತೀಚಿನವರೆಗೂ ನಾನು ಹೇಳ್ತಾ ಇರೋದು, ಗಾಂಧಿ ಹತ್ಯೆ ಅಂತ ಇತ್ತೀಚಿನವರೆಗೂ ಹೇಳಿಕೆಗಳನ್ನು ಕೊಟ್ಟ, ಅದು ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಎಷ್ಟು ಸರಿ ಅಂತ ಹೇಳುದು ಅದು ಸರ್ವಕಾಲಿಕ ಸತ್ಯವಾಗಿ ಉಳ್ಕೊಂಡಿದೆ. ಕೇಳುವಂತದ್ದು ಗಾಂಧಿ ಹತ್ಯೆಯಲ್ಲಿ ಎಲ್ಲಿದೆ? ನನಗೆ ಈಗ ಹೇಳ್ಬೇಕಾದ್ರೆ ನನ್ನ ಹತ್ರ ಅದರ ಎಲ್ಲ ಡೀಟೇಲ್ಸ್ ಗಳು ನನ್ನ ಕೈಯಲ್ಲಿ ಇಲ್ಲ. ನಾಥೂರಾಮ್ ಗೋಡ್ಸೆ ಸಂಘವನ್ನ ಬಿಟ್ಟು ಆನಂತರ ಬೇರೆ ಸಂಘಟನೆಯ ಜೊತೆಗೆ ಗುರುತಿಸಿಕೊಂಡಿದ್ರು. ಖಂಡಿತ ಅಲ್ಲ. ಆತ ಕೊನೆಯ ತನಕ ನಾನು RSS ನ ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಪಡ್ತಾ ಇದ್ದ.
ನಾಯಕತ್ವದಲ್ಲಿ ಭಿನ್ನಾಭಿಪ್ರಾಯ. ನಾನು ಆತ ಗೋಡ್ಸೆ ಆತ್ಮಚರಿತ್ರೆನ ಓದಿಯೇ ಮಾತಾಡ್ತಾ ಇದ್ದೇನೆ. ನಾನು ಹೇಳ್ತಾ ಇರೋದು ಈ ಇತ್ತೀಚಿನವರೆಗೂ ಆತನಲ್ಲಿ ಭಿನ್ನಾಭಿಪ್ರಾಯ ಇದ್ದು ಸಂಘದ ನಾಯಕತ್ವದ ಬಗ್ಗೆ, ಸಂಘದ ಸಿದ್ಧಾಂತಗಳ ಬಗ್ಗೆ ಅಲ್ಲ. ರಾಹುಲ್ ಗಾಂಧಿ ಅವರು ಇದೇ ಸ್ಟೇಟ್ಮೆಂಟ್ ಕೊಟ್ಟು ಕೋರ್ಟಿನವರೆಗೂ ಹೋಗಿ ಬಂದಿದ್ದಾರೆ. ಹೌದಾ? ಮಹಾರಾಷ್ಟ್ರ ಮೊಕದ್ದಮೆ. ಅಲ್ಲ, ಯಾಕೆ ಇದನ್ನ ನೀವು ಬಿಡ್ತಾ ಇಲ್ಲ ಅನ್ನುವಂಥದ್ದು ನೀವು ಬದಲಾಗಿ ಅಲ್ಲ, ನೀವು ಬದಲಾದಾಗ ನಾವು ಬಿಡ್ತೇವೆ. ಧನ್ಯವಾದಗಳು ಕೋಟೆ ಅವರೇ. ಅದೇ ರೀತಿ ಕಿಶನ್ ಹೆಗ್ಡೆ ಅವರಿಗೂ ಕೂಡ ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಲಿಕ್ಕೆ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಅಲ್ಲ, ಅದನ್ನ ಬಿಟ್ಟು ಸದಾ ವತ್ಸಲೆ ಮಾತೃಭೂಮೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ.